ಈಗ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಆ ಇವತ್ತಿನ ಅಧ್ಯಾಯದ ಸ್ವಲ್ಪ ಲೈವ್ ಅಲ್ಲಿ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು 11ನೇ ಅಧ್ಯಾಯದ ಬಗ್ಗೆ ತಿಳ್ಕೊತಾ ಇದೀವಿ. ಇಲ್ಲಿ ಅರ್ಜುನ ಆ ಭಗವಂತನಲ್ಲಿ ಒಂದು ಆ ವಿನಂತಿಯನ್ನ ಮಾಡ್ಕೊತಾ ಇದ್ದಾನೆ. ಅಂದ್ರೆ 10ನೇ ಅಧ್ಯಾಯದಲ್ಲಿ ಅವನು ತನ್ನ ಸ್ವಾಂಶ ವಿಸ್ತರಣೆಯಿಂದ ಅಂದ್ರೆ ತನ್ನ ಒಂದೇ ಒಂದು ಅಂಶದಿಂದ ಅಂದ್ರೆ ಎಲ್ಲವೂ ಕೂಡ ವಿಷ್ಣು ಅಂಶಗಳು ಎಲ್ಲವೂ ಕೂಡ ಭಗವಂತನ ಸ್ವಾಂಶ ವಿಸ್ತರಣೆಗಳು. ಆ ಒಂದು ಸ್ವಾಂಶ ವಿಸ್ತರಣೆ ಮೂಲಕ ಮಂಜುಳಾ ಮಾತಾಜಿ, ನೀವು ಹೋಸ್ಟ್ ಆಗಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಸ್ವಲ್ಪ ಹೋಸ್ಟ್ ಮಾಡ್ತೀರಾ? ಹರೇ ಕೃಷ್ಣ ಮಂಜುಳಾ ಮಾತಾಜಿ. ನಾನು ಅವಾಗಿಂದ ಹೇಳಿದೆ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮಾತಾಜಿ. ಕಾಲ್ ಮಾಡ್ಲಾ? ಹಾ ಮಾಡಿ ಮಾತಾಜಿ. ಹಾ ಮಾತಾಜಿ, ಮಾಡ್ತೀನಿ, ಒಂದ್ ನಿಮಿಷ. ಅವ್ರಿಗೆ ಕಾಲ್ ಹೋಗೋದಿಲ್ಲ ಅನ್ಸುತ್ತೆ ಮಾತಾಜಿ. ನನ್ನ ಹತ್ರ ಇದೇ ನಂಬರ್, ಮಾಡ್ತೀನಿ ಮಾತಾಜಿ, ಒಂದ್ ನಿಮಿಷ. ನಾನು ಅದಕ್ಕೆ ಅವಾಗಿಂದ ಅವ್ರಿಗೆ ಹೇಳ್ತಾ ಇದ್ದೆ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೋಸ್ಟ್ ಮಾಡಿ ಮಾತಾಜಿ ದಯವಿಟ್ಟು. ಒಂದ್ ನಿಮಿಷ. ಸ್ನೇಹ ಹೋಸ್ಟ್ ಹೆಂಗ್ ಮಾಡೋದು? ಹೋಸ್ಟ್ ಮಾಡ್ಬೇಕಂತೆ ಅವ್ರು. ಗೀತಾ ಮೋಹನ್ ಮಾತಾಜಿ. ಗೀತಾ ಮೋಹನ್ ಹೋಸ್ಟ್ ಮಾಡ್ಬೇಕಂತ. ಹೋಸ್ಟ್ ಅಂತ ಅಂದ್ರು. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲೇ ಇಲ್ಲೇ ಇತ್ತು. ಇಲ್ಲೇ ಇರಪ್ಪ. ಕ್ಷಮಿಸಿ, ಇವತ್ತು ತುಂಬಾನೇ ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ. ಹೀಗೆ ಭಗವಂತ ಅವನು ಅರ್ಜುನ ಒಂದು ವಿನಂತಿಯ ಮೇರೆಗೆ ಮುಂದೆ ಅವನು ವಿಶ್ವರೂಪವನ್ನ ತೋರಿಸ್ತಾನೆ. ಮನ್ಯಸೆ ಯದಿ ತಚ್ ಚಕ್ಯ
ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದೃಷ್ಟಂ ಇತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮನಂ ಅವ್ಯಯಂ. ಓ ಪ್ರಭುವಿ ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ನಿನ್ನ ಆ ಅಪರಿಮಿತವಾದ ವಿಶ್ವರೂಪವನ್ನ ತೋರಿಸು. ನಾನು ಅದನ್ನ ನೋಡೋದಕ್ಕೆ ನನ್ನಿಂದ ಸಾಧ್ಯ ಆಗುತ್ತೆ ಅನ್ನೋ ಹಾಗಿದ್ರೆ ನೀನ್ ನನಗೆ ಅದನ್ನ ತೋರಿಸು ಅಂತ ಹೇಳಿ ಇಲ್ಲಿ ವಿನಂತಿಸ್ಕೊತಾ ಇದ್ದಾನೆ ಅರ್ಜುನ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅಂತ ನೋಡೋಣ. ಶ್ರೀ ಭಗವಾನ್ ವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ಕೃತೀನಿ ಚ. ದೇವೋತ್ತಮ ಪರಮಪುರುಷ ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರಿಯ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯ ವರ್ಣಗಳನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಆದ್ರೆ ಅವನು ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಅವನು ಹೇಳ್ತಾ ಇದ್ದಾನೆ, ನಾನು ಹೇಗೆ ಈ ವಿಶ್ವದ ಅಭಿವ್ಯಕ್ತಿ ಅಂದ್ರೆ ಇದು ನಾವು ಮುಂದೆ ನೋಡ್ತೀವಿ. ಭಗವಂತ ಇಲ್ಲಿ ಅವನು ಏನ್ ತೋರಿಸ್ತಾ ಇದ್ದಾನೆ ಆ ವಿಶ್ವರೂಪ, ಅದು ಈ ಭೌತಿಕ ಜಗತ್ತು, ಹಿಂದೆ ಕೂಡ ಹೇಳಿದ ಭೌತಿಕ ಜಗತ್ತು ಅನ್ನುವಂಥದ್ದು ಅದು ಅಶಾಶ್ವತವಾದದ್ದು. ಅಂದ್ರೆ ಅದು ಕೆಲವು ಸಮಯ ಇರುತ್ತೆ, ನಂತರ ಅದು ನಾಶ ಕೂಡ ಹೊಂದುತ್ತೆ ಅಂತ. ಹೀಗೆ ಆ ಅಭಿವ್ಯಕ್ತಿ ಅಂದ್ರೆ ಅದರ ಅಭಿವ್ಯಕ್ತಿ ಅಂತಂದ್ರೆ ಒಂದು ಭೌತಿಕ ಜಗತ್ತು ಏನಿದೆ ಅಶಾಶ್ವತವಾದದ್ದು, ಅದರಲ್ಲಿ ಭಗವಂತ ಹೇಗೆ ಎಲ್ಲ ಕಡೆಯೂ ಅವನು ತನ್ನನ್ನ ವಿಸ್ತರಿಸ್ಕೊಂಡಿದ್ದಾನೆ, ಅಂದ್ರೆ ಅದೆಲ್ಲದರಲ್ಲೂ ಅವನು ಹೇಗೆ ಆವರಿಸ್ಕೊಂಡಿದ್ದಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇರುವಂತಹ ರೂಪ ಇದು. ಇದು ವೈಕುಂಠ ಲೋಕಗಳಲ್ಲಿ ಇರುವಂತಹ ವಿಷ್ಣುವಿನ ಅನೇಕ ರೂಪಗಳ ರೀತಿ ಅಲ್ಲ ಇದು. ಆದ ಕಾರಣ ಇದನ್ನ ಐಹಿಕ ರೂಪ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಆಧ್ಯಾತ್ಮಿಕ ರೂಪ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ಅಂದ್ರೆ ಇದು ಭೌತಿಕ ಜಗತ್ತಿನ ಅಭಿವ್ಯಕ್ತಿ ಮಾತ್ರನೇ ಆಗಿರುತ್ತೆ. ಈಗ ಅವನು ಅಂತಹ ಒಂದು ರೂಪವನ್ನ ತೋರಿಸ್ತಾ ಇದ್ದಾನೆ. ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಇಲ್ಲಿ ನೋಡು, ಅಂದ್ರೆ ಈ ವಿಶ್ವರೂಪದಲ್ಲಿ ನೀನ್ ಏನೆಲ್ಲ ನೋಡೋದಕ್ಕೆ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನ ಸಿರಿಗಳನ್ನ, ಅಂದ್ರೆ ಅವನು ಏನೆಲ್ಲ ಹೇಳಿದ್ದ ಇಲ್ಲಿವರೆಗೂ, ಸೂರ್ಯ ಚಂದ್ರರು, ದೇವತೆಗಳು, ಮತ್ತೆ ಸರೋವರ, ಮತ್ತೆ ಹಿಮಾಲಯ, ಮಂಥನ ಮಾಡುವಾಗ, ಅಮೃತವನ್ನ ಮಂಥನ ಮಾಡುವಾಗ ಆ ಮೇರು ಪರ್ವತ, ಯಾವ್ದೆಲ್ಲ ಹೇಳಿದ್ದ ಅವೆಲ್ಲವನ್ನು ಈಗ ಒಂದೇ ಕಡೆಯಲ್ಲಿ ಅವನು ಅರ್ಜುನನಿಗೆ ಕಾಣುವ ಹಾಗೆ ತೋರಿಸ್ತಾ ಇದ್ದಾನೆ. ಅದನ್ನ ಅವನು ಹೇಳ್ತಾ ಇದ್ದಾನೆ. ಕೋಟ್ಯಾಂತರ ರೂಪಗಳನ್ನ ನೋಡು, ಒಂದೇ ಸತಿಗೆ ಕೋಟ್ಯಾಂತರ ರೂಪಗಳನ್ನ ಅವನು ಅರ್ಜುನನಿಗೆ ತೋರಿಸ್ತಿದ್ದಾನೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶಜರಲ್ಲಿ ಶ್ರೇಷ್ಠನೇ. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಅಂದ್ರೆ ಇಲ್ಲಿವರೆಗೂ ಯಾರಿಂದನೂ ಕೂಡ ಒಮ್ಮೆಗೆ ಒಂದೇ ಜಾಗದಲ್ಲಿ ಇದ್ದ ಕಡೆಯಲ್ಲಿಯೇ ಎಲ್ಲರನ್ನೂ ಒಟ್ಟಾರೆ ಒಂದೇ ಸ್ಥಿತಿಗೆ ಯಾರು ನೋಡಿದವರಿಲ್ಲ. ಈಗ ಅಂತಹ ಒಂದು ದೃಶ್ಯವನ್ನ ನೀನ್ ನೋಡ್ತಾ ಇದ್ಯಾ, ಅದನ್ನ ನೋಡು ಅಂತ ಹೇಳ್ತಾ ಇದ್ದಾನೆ. ನಾವು ನೋಡಿದ್ವಿ ನಿನ್ನೆ ಎಷ್ಟು ದ್ವಾದಶ ಆದಿತ್ಯರು ಅಂತ, 12 ಜನ ಆದಿತ್ಯ ಪುತ್ರರು, ಅದರಲ್ಲಿ ಶ್ರೇಷ್ಠ ವಾಮನ ವಿಷ್ಣು ಅಂತ ನಾವು ನೋಡಿದ್ವಿ. ಅಷ್ಟ ವಸುಗಳು, ಆ ವಸುಗಳು ಮತ್ತೆ ಏಕಾದಶ ರುದ್ರರಲ್ಲಿ ಶಿವ, ಮತ್ತೆ ಅಶ್ವಿನಿ ಕುಮಾರರು, ಮತ್ತೆ ಈ ಯಕ್ಷ ರಾಕ್ಷಸರಲ್ಲಿ ಕುಬೇರ, ಎಲ್ಲರನ್ನು ಕೂಡ, ಎಲ್ಲಾ ದೇವತೆಗಳನ್ನು ಕೂಡ ಒಂದೇ ಜಾಗದಲ್ಲಿ ಅವನು ದರ್ಶನವನ್ನ ಮಾಡ್ತಾ ಇದ್ದಾನೆ. ಮತ್ತೆ ವಿವಿಧ ಅಭಿವ್ಯಕ್ತಿಗಳನ್ನ ನೋಡು, ಅಂದ್ರೆ ಕೋಟ್ಯಾಂತರ ಭಗವಂತನ ರೂಪಗಳನ್ನ ನೋಡು ಅಂತ ಹೇಳ್ತಾ ಇದ್ದಾನೆ. ಈವರೆಗೆ ಯಾರು ನೋಡಿದ್ದು ಇಲ್ಲ, ಮತ್ತೆ ಅದರ ಬಗ್ಗೆ ಕೇಳಿದ್ದು ಕೂಡ ಇಲ್ಲ. ಅಂತಹ ಆಶ್ಚರ್ಯಕರವಾದ ಒಂದು ದೃಶ್ಯ ಇದು, ಅದನ್ನ ನೀನು ನೋಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾಕೆ ಅರ್ಜುನನಿಗೆ ಮಾತ್ರ ಅದನ್ನ ನೋಡೋದಕ್ಕೆ ಸಾಧ್ಯ ಆಗ್ತಿದೆ ವಿಶ್ವರೂಪವನ್ನ? ಹೇಗೆ ಅವ್ನು ನೋಡೋದಕ್ಕಾಗ್ತಾ ಇದೆ ಆ ವಿಶ್ವರೂಪವನ್ನ ಅಂತ? ಮಾತಾಜಿ, ಅವನಿಗೆ ಆ ನೋಡೋ ಶಕ್ತಿ ಭಗವಂತ ಕೊಟ್ಟಿರ್ತಾನೆ ಮಾತಾಜಿ, ಭಗವಂತನಿಂದ ಬಂದಿರುತ್ತೆ. ಮತ್ತೆ ಅವನು ಶುದ್ಧ ಭಕ್ತ. ನೋಡುವ ಶಕ್ತಿ ಅದು ಎಂತಹ ಶಕ್ತಿ ಮಾತಾಜಿ? ಇದು ದಿವ್ಯ ಚಕ್ಷು ಕೊಟ್ಟಿರ್ತಾರೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಇದನ್ನ ನೋಡೋದಕ್ಕೆ ಆಗುವಂತಹ ಒಂದು ದೃಷ್ಟಿಯನ್ನ ಸ್ವತಃ ಭಗವಂತನೇ ಕೊಡ್ತಾ ಇದ್ದಾನೆ. ಅಂದ್ರೆ ನಾವು ನೋಡ್ತೀವಿ, ಹಿಂದೆ ಕೂಡ ಸಂಜಯನಿಗೆ ಕೂತಲ್ಲಿಯೇ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಿದೆ ಅದನ್ನ ನೋಡುವಂತ ಶಕ್ತಿನ ವ್ಯಾಸರು ಕೊಡ್ತಾರೆ. ಅದೇ ರೀತಿ ಇಲ್ಲಿ ಕೃಷ್ಣ ಕೂಡ ಅರ್ಜುನನಿಗೆ ವಿಶ್ವರೂಪವನ್ನ ಕಾಣುವಂತ ಶಕ್ತಿಯನ್ನ ಕೊಡ್ತಾನೆ. ಅಂದ್ರೆ ಇಲ್ಲಿ ದೃಷ್ಟಿಯಲ್ಲಿ 3 ರೀತಿ ದೃಷ್ಟಿಯ ಬಗ್ಗೆ ಹೇಳ್ತಾರೆ.
ಮೊದಲನೇದಾಗಿ ನಾವೆಲ್ಲರೂ ಕಾಣುವಂಥದ್ದು ಅದು ಚರ್ಮಚಕ್ಷು ಅಂತ ಹೇಳ್ತಾರೆ. ನಮ್ಮ ಕಣ್ಣು ಮಾಂಸ, ರಕ್ತ ಇಂಥದ್ರಿಂದ ಆಗಿರುವಂತದ್ದು, ಈ ಪಂಚಭೂತಗಳಿಂದ ಆದಂತಹ ಒಂದು ಕಣ್ಣು. ಅದಕ್ಕೆ ಒಂದು ಏನಂತಾರೆ, ಒಂದು ಆ ಅದು ಪರಿಪೂರ್ಣ ಅಲ್ಲ ಅಂತ. ನಮ್ಮ ದೃಷ್ಟಿ ಅನ್ನುವಂಥದ್ದು ಅದು ಪರಿಪೂರ್ಣ ಅಲ್ಲ. ನಾವು ನೋಡ್ತೀವಿ, ವಿಜ್ಞಾನಿಗಳು ಕೂಡ ಏನಾದ್ರೂ ಒಂದನ್ನ ಕಾಣ್ಬೇಕು ಅಂತಂದ್ರೆ ಅವರು ಒಂದು ಟೆಲಿಸ್ಕೋಪ್ ಅಂತ ಇಟ್ಕೋತಾರೆ, ಅಥವಾ ಮೈಕ್ರೋಸ್ಕೋಪ್ ಅಂತ ಇಟ್ಕೋತಾರೆ. ಆ ರೀತಿ ಇಟ್ಕೊಂಡವರು ಸೂಕ್ಷ್ಮವಾದದ್ದನ್ನ ಅಥವಾ ಯಾವ್ದಾದ್ರು ತುಂಬಾ ದೂರದಲ್ಲಿ ಇರುವುದನ್ನೆಲ್ಲ ಕಾಣ್ತಾರೆ. ಆದ್ರೆ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಭಗವಂತ ಒಂದು ದಿವ್ಯ ಚಕ್ಷುವನ್ನ ಕೊಡ್ತಾ ಇದ್ದಾನೆ. ಮುಂದೆ ನಾವು ನೋಡ್ತೀವಿ ದಿವ್ಯ ಚಕ್ಷು ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಈಗ ನಾವು 3D ಮೂವೀಸ್ ನೋಡ್ಬೇಕಂದ್ರೆ ಅದಕ್ಕೆ ಬೇಕಾದಂತಹ ಒಂದು ಕನ್ನಡಕವನ್ನ ಹಾಕೊಂಡಾಗ ಅದರ ನಿಜವಾದ ಒಂದು ಎಫೆಕ್ಟ್ಸ್ ನಮ್ಗೆ ತುಂಬಾ ಅನುಭವ ಅದು ಚೆನ್ನಾಗಿರುತ್ತೆ. ಹಾಗೆ ಅದನ್ನ ನಾವು ಬರಿಗಣ್ಣಿನಿಂದ ನೋಡಿದಾಗ ಅದರಲ್ಲಿ ಅಂತಹ ಒಂದು ಅದ್ಭುತಗಳು ಕಾಣೋದಿಲ್ಲ. ಹಾಗೆ ಇಲ್ಲಿ ಭಗವಂತ ಅವನಿಗೆ ಅಂತಹ ಒಂದು ಕಣ್ಣನ್ನ ಕೊಡ್ತಾ ಇದ್ದಾನೆ. ಆದ್ರೆ ಈಗಾಗ್ಲೇ ಅರ್ಜುನ ಅವನು ಭಕ್ತನಾದ ಕಾರಣ ಅವನು ಭಗವಂತನನ್ನ ಕಾಣ್ತಾ ಇದ್ದಾನೆ. ಅವನು ಭಗವಂತ ಹೇಳ್ತಾನೆ, ನೀನ್ ನನ್ನನ್ನ ಯಾವ ರೂಪದಲ್ಲಿ ಕಾಣ್ತಾ ಇದೀಯಾ, ಈ ರೂಪವನ್ನ ನೋಡೋದಕ್ಕೆ ದೇವತೆಗಳಿಗೂ ಮಹರ್ಷಿಗಳಿಗೂ ಕೂಡ ಅದು ದುರ್ಲಭ. ಅವ್ರಿಗೂ ಕೂಡ ಅದು ಸಿಕ್ಕಿದ್ದಿಲ್ಲ. ಅವರು ಕೂಡ ಹಂಬಲಿಸ್ತಾರೆ ನನ್ನನ್ನ ಆ ರೂಪದಲ್ಲಿ ನೋಡೋದಕ್ಕೆ ಅಂತ ರೂಪವನ್ನ ನೀನ್ ನೋಡ್ತಾ ಇದೀಯಾ. ಆ ರೂಪವನ್ನ ನೋಡ್ಬೇಕು ಅಂತಂದ್ರೆ ಭಕ್ತರಾಗಿರ್ಬೇಕು. ಮತ್ತೆ ಭಕ್ತರಿಗೆ ಮಾತ್ರ ಆ ರೂಪ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಅವ್ರು ಸಾಕ್ಷಾತ್ಕರಿಸ್ಕೋತಾರೆ ಅಂದ್ರೆ ಅವರ ಕಣ್ಣುಗಳು ಅದು ಪ್ರೇಮ ಚಕ್ಷು ಅಂತ ಹೇಳ್ತಾರೆ. ಪ್ರೇಮ ಚಕ್ಷು ಅಂದ್ರೆ ಭಗವಂತನ ಮೇಲೆ ಪ್ರೀತಿ ಇರುವಾಗ, ಅಂದ್ರೆ ಭಕ್ತಿ ಅಂದ್ರೆ ಪ್ರೀತಿ ಅಂತ ನಾನು ಹೇಳಿದೆ. ಹಾಗೆ ಭಗವಂತನ ಮೇಲೆ ಒಂದು ಪ್ರೇಮದಿಂದ ಆ ರೂಪವನ್ನ ನಾವು ಕಾಣೋದಕ್ಕೆ ಸಾಧ್ಯ. ಆದ್ರೆ ಈಗ ಆಗ್ಲೇ ಅವನು ಅಂತಹ ಒಂದು ಭಕ್ತನಾದ ಕಾರಣ ಅವನು ಭಗವಂತನನ್ನ ಆ ಪ್ರೇಮ ಚಕ್ಷುಗಳಿಂದ ಕಣ್ಣೆದುರುಗಡೆ ಕಾಣ್ತಾ ಇದ್ದಾನೆ. ಆದ್ರೂ ಕೂಡ ಈಗ ಅವನು ಭಗವಂತನ ವಿಶ್ವರೂಪವನ್ನ ಕಾಣಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ. ಅದು ಭಗವಂತನ ಆ ನೈಜ ರೂಪ, ಕೃಷ್ಣನ ರೂಪಕ್ಕಿಂತ ಶ್ರೇಷ್ಠವಾದದ್ದು ಅಂತಲ್ಲ. ಆದ್ರೂ ಕೂಡ ಅದನ್ನ ನೋಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಭಗವಂತ ಕೃಷ್ಣ ಅವನಿಗೆ ಆ ದಿವ್ಯ ಚಕ್ಷುಗಳನ್ನ ಕೊಡ್ತಾ ಇದ್ದಾನೆ. ಇಹೈಕಾಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚನ್ಯಾದ್ ದೃಷ್ಟುಮಿಚ್ಛಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನೂ ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿ ಇವೆ. ಅಂದ್ರೆ ಇದು ಯಾವ ರೀತಿ ಒಂದು ವಿಶ್ವರೂಪ ಅಂದ್ರೆ ಅದ್ಭುತವಾದ ರೂಪ. ಅವನಿಗೆ ಇಡೀ ಆಕಾಶ ಅದೇನಿದೆ ಅವರು ನಿಂತಿರೋ ಜಾಗದಲ್ಲಿ ಆ ಇಡೀ ಆಕಾಶನೇ, ಈಗ ನಾವು ಮೂವಿ ನೋಡಕ್ ಹೋದ್ರೆ ಅಲ್ಲಿ ಒಂದು ಪರದೆ ಬೇಕು ನಮ್ಗೆ, ಅದನ್ನ ಚಿತ್ರಗಳನ್ನ ನೋಡೋದಕ್ಕೆ ನಮ್ಗೆ ಒಂದು ಪರದೆ ಬೇಕು. ಈಗ ಭಗವಂತ ಇಡೀ ಆಕಾಶವನ್ನ ಒಂದು ಪರದೆಯನ್ನಾಗಿಸ್ಬಿಟ್ಟಿದ್ದಾನೆ. ಅರ್ಜುನ ಆ ಪರದೆಯಲ್ಲಿ ಎಲ್ಲವನ್ನು ಕಾಣ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಯಾವ ತರ ಒಂದು ರೂಪ ಅಂದ್ರೆ ಯಾವ ತರ ಒಂದು ನೋಟ ಅಂತಂದ್ರೆ, ಇಲ್ಲಿ ಬರೀ ಅವನು ಏನಿದೆ ಅಲ್ಲಿ ಅದನ್ನ ನೋಡುವಂತದ್ದಲ್ಲ, ಅವನು ಏನ ನೋಡ್ಬೇಕು ಅನ್ಕೋತಾ ಇದ್ದಾನೆ ಅದೆಲ್ಲ ಕಾಣುತ್ತೆ. ಯಾವ್ದೆಲ್ಲ ಹಿಂದೆ ನಡೆದಿತ್ತು ಅವೆಲ್ಲವೂ ಕೂಡ ಕಾಣುತ್ತೆ. ಯಾವ್ದೆಲ್ಲ ಇನ್ನೂ ನಡೆದಿಲ್ಲ ಮುಂದೆ ನಡೆಯುವಂತದ್ದು ಅದು ಕೂಡ ಕಾಣುತ್ತೆ. ಇದಕ್ಕೆ ಇನ್ನೂ ಒಂದು ಹೇಳ್ಬೋದು ಅಂತಂದ್ರೆ, ನಾವೀಗ ಯಾವ್ದಾದ್ರು ಒಂದು ಫೋಟೋ ಹಿಡ್ದಿದೀವಿ ಅಂದ್ರೆ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಕ್ಲಾರಿಟಿ ಇಲ್ಲ ಅಂತಂದ್ರೆ ಅದನ್ನ ಝೂಮ್ ಮಾಡ್ತೀವಿ. ಆ ರೀತಿ ಇಲ್ಲಿ ಅರ್ಜುನ ಕೂಡ ತನಗೆ ಯಾವ್ದೋ ಒಂದು ವಿಶ್ವರೂಪದ ಒಂದು ಭಾಗವನ್ನ ಅವನು ಹೆಚ್ಚು ಕುಲಂಕುಷವಾಗಿ ಕಾಣ್ಬೇಕು ಅಂತ ಬಯಸಿದ್ರೆ ಅದು ಇನ್ನಷ್ಟು ಸ್ಪಷ್ಟವಾಗಿ ಅವನಿಗೆ ಗೋಚರಿಸುತ್ತೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನು ಇದ್ದಲ್ಲಿಯೇ ಎಲ್ಲಿ ನಿಂತಿದ್ಯಾ ಅಲ್ಲೇನೆ ಇಷ್ಟೆಲ್ಲವನ್ನು ಕಾಣೋದಕ್ಕೆ ಈ ವಿಶ್ವರೂಪದಲ್ಲಿ ಸಾಧ್ಯ ಇದೆ. ಇಲ್ಲಿ ಎಲ್ಲ ಚರಾಚರವಾದದ್ದು ಅಂತ ಇದ್ದಾನೆ. ಅಂದ್ರೆ ಯಾವ್ದೆಲ್ಲ ನಡೆಯುವಂಥದ್ದು ನಡೀದೇ ಇರುವಂತದ್ದು ಎಲ್ಲವನ್ನು ಕೂಡ ನೀನು ನೋಡೋದಕ್ಕೆ ಸಾಧ್ಯ ಇದೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ನಾವು ನೋಡ್ತಾ ಇದ್ವಿ ಇಲ್ಲಿ ಚಿತ್ರದಲ್ಲಿ, ಅಂದ್ರೆ 3D ಮೂವಿಗೆ ನಮ್ಗೆ ಬೇಕಾಗಿರುವಂತಹ ಗ್ಲಾಸ್ ರೀತಿ ಇಲ್ಲಿ ಭಗವಂತ ಅವನಿಗೆ ಒಂದು ದಿವ್ಯ ಚಕ್ಷುವನ್ನ, ಅದನ್ನ ನೋಡೋದಕ್ಕೆ ಆಗುವಂತಹ ಒಂದು ಕಣ್ಣುಗಳನ್ನ ಕೊಟ್ಟಿದ್ದಾನೆ. ನಾತು ಮಾಂ ಶಕ್ಯಸೇ ದೃಷ್ಟುಂ ಅನೈನೇವಾ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ಯೋಗಂ ಐಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಸಂಜಯ ಉವಾಚ ಏವಂ ಉಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮ್ ಆಸಪಾರ್ಥಾಯ ಪರಂ ರೂಪಂ ಐಶ್ವರಂ. ಈಗ ಇದನ್ನ ಧೃತರಾಷ್ಟ್ರನಿಗೆ ಇಲ್ಲಿ ಸಂಜಯನು ತಿಳಿಸ್ತಾ ಇದ್ದಾನೆ.
ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ರಾಜನೇ, ಮಹಾಯೋಗೀಶ್ವರನು, ದೇವೋತ್ತಮ ಪರಮಪುರುಷರು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಅಂದ್ರೆ ಈ ಧೃತರಾಷ್ಟ್ರ ಅವನನ್ನ ಏನಂತ ಕರಿಬೇಕು ಅನ್ನೋದು ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಅವನು ಈಗಾಗ್ಲೇ ಅವನ್ಗೆ ತಿಳಿದಿದೆ ಅರ್ಜುನ ಅಂದ್ರೆ ಈ ಯುದ್ಧವನ್ನ ಮಾಡಿಯೇ ತೀರ್ತಾನೆ, ಯಾಕಂದ್ರೆ ಕೃಷ್ಣ ಅವನ್ಗೆ ಪ್ರೇರಣೆ ನೀಡ್ತಾ ಇದ್ದಾನೆ. ಪ್ರೇರಣೆ ಕೊಡ್ತಾ ಇರುವಂತವ್ರು ಸಾಧಾರಣ ವ್ಯಕ್ತಿಯಲ್ಲ, ಅವರು ಸ್ವತಃ ಭಗವಂತ ಅನ್ನೋದು ಅಲ್ಲಿ ಸಂಜಯನ ಮೂಲಕ ಕೂಡ ಅವ್ರಿಗೆ ಅರ್ಥ ಆಗ್ತಿದೆ, ತಿಳಿತಿದೆ. ಆದ್ರೂ ಕೂಡ ಅವನು ಒಂದು ಮೋಹದಲ್ಲಿ ಬರೀ ಏನಂತಾರೆ, ಭೌತಿಕವಾಗಿ ಅವನು ಕುರುಡನಲ್ಲ, ಆಧ್ಯಾತ್ಮಿಕವಾಗಿ ಮತ್ತೆ ಎಲ್ಲಾ ರೀತಿಯಲ್ಲೂ ಅವನೊಬ್ಬ ಕುರುಡ ಅಂತಾನೆ ಹೇಳ್ಬೇಕಾಗುತ್ತೆ. ಆದ ಕಾರಣ ಅವನು ಎಲ್ಲವನ್ನು ತಿಳಿದು ಆ ಯುದ್ಧವನ್ನ ನಿಲ್ಲಿಸೋ ಪ್ರಯತ್ನವನ್ನು ಅವನು ಮಾಡೋದಿಲ್ಲ. ಅವನಿಗೆ ಆ ಅರ್ಹತೆ ಇದೆ, ರಾಜನಾಗಿ ಅದನ್ನ ನಿಲ್ಲಿಸುವಂತ ಶಕ್ತಿ ನಿಜವಾಗ್ಲೂ ಅರ್ಜುನನಿಗೆ ಇತ್ತೋ ಇಲ್ವೋ, ಅಂದ್ರೆ ಧೃತರಾಷ್ಟ್ರನಿಗೆ ಅದು ಆಗ್ತಿತ್ತು. ಆದ್ರೂ ಕೂಡ ಅಂದ್ರೆ ಕೃಷ್ಣ ಕೂಡ ಬಯಸಿದ್ದ ಅಂದ್ರೆ ಇವನು ಏನು ಮಾಡಕ್ಕಾಗಲ್ಲ. ಅದಕ್ಕೊಂದ್ ವೇಳೆ ಅನ್ಕೊಂಡಿದ್ರೆ ಅವನು ಕೊನೆ ಪಕ್ಷ ಅವನ ಮಕ್ಕಳಿಗೆ ತಿಳಿ ಹೇಳ್ಬೋದಾಗಿತ್ತು, ಆದ್ರೆ ಅವನದನ್ನ ಮಾಡೋದಿಲ್ಲ. ಅನೇಕ ವಕ್ತ್ರ ನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯ ತದಾಯುಧಂ ದಿವ್ಯಮಾಲಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತ ವಿಶ್ವತೋಮುಖಂ. ಈಗ ವಿಶ್ವರೂಪ ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನನು ಈ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿದ್ದಿತು, ವಿಶ್ವತೋಮುಖವಾಗಿದ್ದಿತು. ಅಂದ್ರೆ ಆ ವಿಶ್ವರೂಪದ ದರ್ಶನದಲ್ಲಿ ಅವನು ಎಲ್ಲ ರೂಪಗಳನ್ನ, ಭಗವಂತನ ಎಲ್ಲಾ ರೂಪಗಳನ್ನು ಕೂಡ ಒಮ್ಮೆಗೆ ಕಾಣ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ಅನೇಕ ಭಗವಂತನ ರೂಪ ಅಂದ್ರೆ ಅವನ ಒಂದು ಮುಖದರ್ಶನ ಆಗ್ತಾ ಇದೆ. ಅಲ್ಲಿ ಅನೇಕ ಬಾಯಿಗಳನ್ನ, ಅನೇಕ ಕಣ್ಣುಗಳನ್ನ, ಭಗವಂತನ ಒಂದು ರೂಪಗಳು ಪ್ರತಿಯೊಂದರಲ್ಲೂ ಕೂಡ ಒಂದು ದಿವ್ಯವಾದ, ಒಂದು ಅದ್ಭುತವಾದಂತಹ ದಿವ್ಯ ಮಾಲೆಗಳನ್ನ ಧರಿಸಿರುವಂತದ್ದು, ಗಂಧಗಳನ್ನ ಲೇಪಿಸಿರುವಂತದ್ದು, ಹೀಗೆ ಅವನು ಆ ಭಗವಂತನ ಅವನ ವಿಶ್ವರೂಪವನ್ನ ಅವನು ಕಾಣ್ತಾ ಇದ್ದಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದ್ ಉತ್ಥಿತ ಯದಿ ಭಾ ಸದೃಶಿ ಸಾ ಸ್ಯಾದ್ ಭಾಸಾಸ್ತಸ್ಯ ಮಹಾತ್ಮನಃ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂದ್ರೆ ಒಂದು ಸೂರ್ಯನನ್ನ ನೇರವಾಗಿ ದಿಟ್ಟಿಸಿ ನೋಡುವ ಶಕ್ತಿ ನಮಗಿರೋದಿಲ್ಲ. ಇಲ್ಲಿ ಅದಕ್ಕೆ ಹೇಳಿದ್ದು ಅವನಿಗೆ ಆ ದಿವ್ಯ ಚಕ್ಷುವನ್ನ ಕೊಟ್ಟಿದ್ದಾನೆ ಭಗವಂತ ಅಂತ. ಆದ್ರೆ ಇಲ್ಲಿ ಒಟ್ಟಿಗೆ ಒಂದೇ ಸತಿಗೆ ಲಕ್ಷಾಂತರ ಸೂರ್ಯರು, ಅವರು ಆ ತೇಜಸ್ಸು, ಲಕ್ಷಾಂತರ ಸೂರ್ಯರ ತೇಜಸ್ಸು ಅಲ್ಲಿ ಒಮ್ಮೆಗೆ ಬರ್ತಾ ಇದೆ. ಅಂತಹ ಒಂದು ರೂಪವನ್ನ ಅಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕದ ಅಪಶ್ಯಾತ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಬಾಹುಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಅಂದ್ರೆ ಅವನು ಇದ್ದಲ್ಲಿಯೇ ಎಲ್ಲವನ್ನೂ ಕೂಡ ಕಾಣುವಂತೆ ಆಗ್ತಾ ಇದೆ. ಅಂದ್ರೆ ಈಗ ಒಂದು ಬ್ರಹ್ಮಾಂಡ ಅಂತಂದ್ರೆ ಅಲ್ಲಿ 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು ಇದೆ. ಆ ಎಲ್ಲಾ ಲೋಕಗಳಲ್ಲೂ ಕೂಡ ಎಲ್ಲೆಲ್ಲಿ ಏನೇನು ಆಗ್ತಿದೆ ಎಲ್ಲವನ್ನು ಕೂಡ ಅವನು ಒಂದೇ ಜಾಗದಲ್ಲಿ ಇದ್ದ ಕಡೆಯಲ್ಲೇ ಅವನು ಕಾಣ್ತಾ ಇದ್ದಾನೆ. ಆದ ಕಾರಣ ಸಹಸ್ರ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರು. ಅಂದ್ರೆ ಅವೆಲ್ಲವೂ ಕೂಡ ಕೋಟ್ಯಾಂತರ ರೂಪಗಳು ಒಂದೇ ಸ್ಥಳದಲ್ಲಿ ಅವರು ಅದನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ತತಃ ಸಾ ವಿಸ್ಮಯ ವಿಷ್ಟೋ ಹೃಷ್ಟಾರೋ ಮಾದನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ್ ಅಭಾಷತ. ಮಂಜುಳಾ ಮಾತಾಜಿ, ಅದು ಲಿಂಕ್ ಆಗ್ತಿರಲ್ಲ ಮಾತಾಜಿ ಅಟೆಂಡೆನ್ಸ್ದು? ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು
ಪ್ರಾರಂಭಿಸ್ತಾನೆ. ಅಂದ್ರೆ ಆ ಒಂದು ಅದ್ಭುತವಾದ ರೂಪವನ್ನ ಕಂಡಾಗ ಅವನಿಗೆ ಒಂದು ರೀತಿ ದಿಗ್ಭ್ರಮೆ ಆಗ್ತಿದೆ ಅರ್ಜುನನಿಗೆ, ಮತ್ತೆ ಆಶ್ಚರ್ಯ ಕೂಡ ಆಗ್ತಿದೆ, ರೋಮಾಂಚನ ಕೂಡ ಆಗ್ತಾ ಇದೆ. ಅದಕ್ಕೆ ಅವನು ಭಗವಂತನಿಗೆ ಶರಣಾಗ್ತಾ ಇದ್ದಾನೆ. ಭಗವಂತನ ಅದ್ಭುತವಾದ ಒಂದು ಆ ರೂಪಕ್ಕೆ ಅವನು ನಮನಗಳನ್ನ ಸಲ್ಲಿಸ್ತಾ ಇದ್ದಾನೆ. ಕೈ ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ನಾವು ನೋಡ್ತೀವಿ, ಈ ಅಧ್ಯಾಯದಲ್ಲಿ ಅರ್ಜುನ ನಮಗೆ ತಿಳಿಸ್ಕೊಡ್ತಾನೆ ಭಗವಂತನ ದರ್ಶನ ಆದಾಗ ನಾವು ಭಗವಂತನಿಗೆ ಯಾವ ರೀತಿ ಪ್ರಾರ್ಥನೆಗಳನ್ನ ಸಲ್ಲಿಸ್ಬೇಕು ಅಂತ. ಅದು 35ನೇ ಶ್ಲೋಕದಿಂದ ಮುಂದೆ ಪ್ರಾರಂಭ ಆಗುತ್ತೆ. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಮಾತಾಜಿ ಅರ್ಜುನ ಅಟೆಂಡೆನ್ಸ್ ಲಿಂಕ್ ಹಾಕಿದ್ರೆ ಮಾತಾಜಿ. ಆಗ್ತೀನಿ ಮಾತಾಜಿ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಣಂ ಈಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು: ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಅಂದ್ರೆ ಅವನು ಎಲ್ಲ ಒಂದೇ ಜಾಗದಲ್ಲಿ ಇದ್ದ ಹಾಗೆಯೇ ಊರ್ಧ್ವ ಲೋಕಗಳು ಎಲ್ಲ ಲೋಕಗಳನ್ನು ಕೂಡ ಕಾಣ್ತಾ ಇದ್ದಾನೆ. ಅಲ್ಲಿ ಊರ್ಧ್ವ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಇರುವಂತಹ ಬ್ರಹ್ಮನನ್ನ ಕಾಣ್ತಾ ಇದ್ದಾನೆ, ನಂತರ ಶಿವನನ್ನ ಕಾಣ್ತಾ ಇದ್ದಾನೆ, ಮತ್ತೆ ಋಷಿಗಳನ್ನ ಕಾಣ್ತಾ ಇದ್ದಾನೆ, ಮತ್ತೆ ದಿವ್ಯ ಸರ್ಪಗಳನ್ನು ಕೂಡ ಅವನು ಕಾಣ್ತಾ ಇದ್ದಾನೆ. ಹೀಗೆ ಆ ರೂಪದಲ್ಲಿ ಏನೆಲ್ಲ ಕಾಣ್ತಿದೆ ಅದೆಲ್ಲವನ್ನು ಕೂಡ ಅವನು ಹೇಳ್ತಿದ್ದಾನೆ. ಅನೇಕ ಬಾಹುದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುನಸ್ ತವಾಧಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವರೂಪನೆ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾದ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಭಗವಂತ ವಿಶ್ವರೂಪ, ನಾನು ದೇಹದಲ್ಲಿ ಅಂದ್ರೆ ಆ ವಿಶ್ವರೂಪದಲ್ಲಿ ಅವನು ಏನೆಲ್ಲ ನೋಡ್ತಾ ಇದ್ದಾನೆ ಅಂದ್ರೆ ಅನೇಕ ತೋಳುಗಳು, ಉದರಗಳು, ಬಾಯಿಗಳು ಮತ್ತೆ ಕಣ್ಣುಗಳನ್ನ ಕಾಣ್ತಾ ಇದ್ದಾನೆ. ಮತ್ತೆ ಆ ರೂಪ ಅದು ಯಾವ ರೀತಿ ಇದೆ ಅಂದ್ರೆ, ನಾ ಹೇಳಿದ ಇಡೀ ಆಕಾಶ ಅದೊಂದು ಸ್ಕ್ರೀನ್ ಆಗಿದೆ ಅಂತ. ಅವನ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಇದು ಎಲ್ಲಿಂದ ಪ್ರಾರಂಭ ಆಗ್ತಿದೆ ಈ ರೂಪ ಅನ್ನುವಂಥದ್ದು, ಎಲ್ಲಿ ಕೊನೆಗೊಳ್ಳುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಪರಿಪೂರ್ಣವಾಗಿ ಅವನನ್ನ ಆವರಿಸ್ಕೊಂಡ್ ಬಿಟ್ಟಿದೆಯೇನೋ ಅನ್ನೋ ರೀತಿ ಅವನಿಗೆ ಕಾಣಿಸ್ತಿದೆ. ಅಂದ್ರೆ ಅದಕ್ಕೆ ಎಲ್ಲಿ ಆದಿ ಅಂದ್ರೆ ಪ್ರಾರಂಭ ಅನ್ನುವಂಥದ್ದು, ಮಧ್ಯ ಅನ್ನುವಂಥದ್ದು, ಅಂತ್ಯ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನ ಸುತ್ತ ಭಗವಂತನ ಆ ಒಂದು ದಿವ್ಯ ರೂಪ ಅವನನ್ನ ಆವರಿಸ್ಕೊಂಡಂಗೆ ಅವ್ನಿಗೆ ಅನಿಸ್ತಿದೆ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯಲ್ಲಿ ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಅಂದ್ರೆ ಭಗವಂತನ ರೂಪ ಯಾವ ರೀತಿ ಇದೆ ಅಂದ್ರೆ, ಅದು ಆಗ್ಲೇ ನಾವು ನೋಡಿದ್ವಿ, ಸಹಸ್ರ ಸೂರ್ಯಗಳು ಒಂದೇ ಸತಿಗೆ ಅದು ಪ್ರಜ್ವಲಿಸಿದ್ರೆ ಹೇಗಿರುತ್ತೆ ಆ ರೀತಿ ಒಂದು ಪ್ರಕಾಶಮಾನವಾದದ್ದು, ಕಣ್ಣು ಕೋರೈಸುವಂತಹ ಬೆಳಕು. ಅದನ್ನ ಒಂದು ಸಾಧಾರಣ ಕಣ್ಣಿನಿಂದ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ಪ್ರಭೆ ಅನ್ನುವಂಥದ್ದು ನಮ್ಮ ಅಳತೆಗೆ ಸಿಕ್ಕದು. ಅಂದ್ರೆ ನಾವು ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಾಯಿ ಮಾತುಗಳಲ್ಲಿ ಅದನ್ನ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಅಂತಹ ಒಂದು ಭಗವಂತನ ಸೂರ್ಯ ಪ್ರಭೆ. ಅಂದ್ರೆ ಭಗವಂತ ಸ್ವತಃ ಅವನ ದೇಹದಿಂದ ಹೊರಹೊಮ್ಮುವ ಪ್ರಭೆ ಏನಿದೆ ಅದನ್ನೇ ನಾವು ಬ್ರಹ್ಮಜ್ಯೋತಿ ಅಂತ ಕರೆಯುವಂಥದ್ದು. ಆ ಪ್ರಭೆ ಅನ್ನುವಂಥದ್ದು ಅಷ್ಟೊಂದು ಪ್ರಬಲವಾಗಿರುತ್ತೆ, ಪ್ರಜ್ವಲಿಸ್ತಾ ಇರುತ್ತೆ. ಅದನ್ನ ಯಾರು ಕೂಡ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅದು ಯಾವ ರೀತಿ ಇದೆ ಅನ್ನುವಂತ ಹೇಳೋದಕ್ಕೆ. ಅಂದ್ರೆ ಅದನ್ನ ಸಾಧಾರಣ ಒಂದು ಸೂರ್ಯನನ್ನ ನಾವು ನೇರವಾಗಿ ದಿಟ್ಟಿಸಿ ಒಂದು ಮಧ್ಯಾಹ್ನದ ಸಮಯದಲ್ಲಿ ನೋಡೋಕ್ಕಾಗೋದಿಲ್ಲ. ನಮಗೆ ಈ ದೃಷ್ಟಿಗೆ ಅಷ್ಟು ಶಕ್ತಿ ಇಲ್ಲ. ಹಾಗಿರ್ಬೇಕಾದ್ರೆ ಸಹಸ್ರ ಸೂರ್ಯರು ಒಂದೇ ಸತಿಗೆ ಒಂದೇ ಕಡೆಗೆ ಬಂದ್ರೆ ಅದನ್ನ ನಾವು ಹೇಳಲಿಕ್ಕೂ ಆಗೋದಿಲ್ಲ. ಅಂತಹ ಒಂದು ಪ್ರಭೆ ಅನ್ನುವಂಥದ್ದಲ್ಲಿ ಕೋರೈಸುವ ಪ್ರಭೆ ನಾವು ಕಾಣ್ತಾ ಇದ್ದಾನೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು, ಆದ್ರೂ ಕೂಡ ನಾನು ಈ ಪ್ರಕಾಶಮಾನವಾದ ರೂಪದಲ್ಲಿ
ವಿವಿಧ ಕಿರೀಟಗಳಿಂದ, ಗದೆಗಳಿಂದ, ಚಕ್ರಗಳಿಂದ ಅಲಂಕೃತವಾಗಿ ಇರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಅಂದ್ರೆ ಅವನ ಎಲ್ಲ ರೂಪಗಳು ಕೂಡ ಮಹಾವಿಷ್ಣುವಿನ ರೂಪ. ಅಂದ್ರೆ ಅದು ಕ್ಷೀರೋದಕಶಾಹಿ ವಿಷ್ಣುವಿನ ರೂಪ. ಆದ ಕಾರಣ ಅವನು ಕಿರೀಟಗಳು, ಗದೆಗಳು, ಚಕ್ರಗಳು ಇದರಿಂದ ಅಲಂಕೃತವಾಗಿದೆ, ಅದನ್ನ ನಾನು ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ, ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮಪುರುಷನು. ಇದು ನನ್ನ ಅಭಿಪ್ರಾಯ. ಅಂದ್ರೆ ಅವನಿಗೆ ಏನೆಲ್ಲ ಒಂದು ಸಾಕ್ಷಾತ್ಕಾರ ಆಗಿದೆ, ಅಂದ್ರೆ ಅವನಿಗೆ ಏನೆಲ್ಲ ತಿಳಿದಿದೆ ಅದನ್ನ ಅವನಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಪರಮವಾದ ಆದಿ ಲಕ್ಷ್ಯ ಅಂತ ಹೇಳ್ತಾ ಇದ್ದಾನೆ. ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಅವರಿಗೆ ಒಂದು ಜೀವನದಲ್ಲಿ ಲಕ್ಷ್ಯ ಗುರಿ ಅಂತಂದ್ರೆ ಅದು ಕೂಡ ಶ್ರೇಷ್ಠವಾದ ಒಂದು ಮೂಲ ಗುರಿ ಏನಿದೆ ಬದುಕಿನಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಅಂದ್ರೆ ಅದು ಅವನನ್ನ ತಿಳ್ಕೊಳ್ಳುವಂಥದ್ದು, ಮತ್ತೆ ಅವನನ್ನ ಭಕ್ತಿ ಮಾಡುವಂಥದ್ದು. ಮತ್ತೆ ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಏನೆಲ್ಲಾ ಅಭಿವ್ಯಕ್ತಿಗಳಿದೆ ಅದೆಲ್ಲವನ್ನು ಕೂಡ ಅವ್ನು ನೋಡ್ತಾ ಇದ್ದಾನೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ಅಂದ್ರೆ ಅವನು ಈ ಭೌತಿಕ ಜಗತ್ತಿಗೆ ಸೇರಿದವನಲ್ಲ, ಅವನು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವನು. ಆದ ಕಾರಣ ಅವನು ಅಲ್ಲಿ ಎಲ್ಲರಿಗೂ ಕೂಡ ನಿಜವಾಗ್ಲೂ ಒಂದು ವಿಶ್ರಾಂತಿ, ನಿಜವಾದ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರದಿಂದ ಬಿಡುಗಡೆಯನ್ನು ಕೊಡುವಂತವನು. ಅಲ್ಲಿ ಅವನು ಹೋಗಿ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಒಂದು ಜೀವಾತ್ಮನಿಗೆ ಸಾಧ್ಯ. ನಿನಗೆ ಕ್ಷಯ ಇಲ್ಲ, ಅಂದ್ರೆ ನಿನಗೆ ಒಂದು ಅಕ್ಷಯ, ಅವನನ್ನ ಅಕ್ಷಯ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹ ಅದು ಕ್ಷಯಿಸುತ್ತೆ, ಅಂದ್ರೆ ಅದಕ್ಕೆ ಸಮಯ ಕಳೆದ ಹಾಗೆ ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಆಗುತ್ತೆ. ಕೊನೆಗೆ ಒಂದು ರೂಪವನ್ನ ಪರಿಪೂರ್ಣವಾಗಿ ಅದು ತ್ಯಜಿಸಿ ಇನ್ಯಾವುದೋ ಇನ್ನೊಂದು ರೂಪವನ್ನ ಪಡ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಭಗವಂತ ಹಾಗೆ ಅಲ್ಲ, ಅವನು ಸಚ್ಚಿದಾನಂದ, ಮತ್ತು ನೀನು ಅತ್ಯಂತ ಪ್ರಾಚೀನನು. ಅಂದ್ರೆ ಅವನು ಎಲ್ಲರಿಗೂ ಕೂಡ ಮೂಲ ಪುರುಷ ಅಂತ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ. ಹಾಗೆ ಅವನು ತುಂಬಾ ಪ್ರಾಚೀನನು. ಅಂದ್ರೆ ಬ್ರಹ್ಮ ನಮಗೆ ಅಜ್ಜ ಆದ್ರೆ ಕೃಷ್ಣ ಅಜ್ಜನಿಗೂ ಅಜ್ಜ ಆಗ್ತಾನೆ. ಹಾಗೆ ಪ್ರಪ್ರಿತಾಮಹ ಅಂತ ಕರೀತಾರೆ ಹಾಗೆ. ಮತ್ತೆ ನೀನು ಸನಾತನ ಧರ್ಮ ಪಾಲಕನು. ಈ ಸನಾತನ ಧರ್ಮ ಅನ್ನೋದು ಏನಿದೆ ಅದು ಮೂಲತಃ ನಮಗೆ ಕೊಟ್ಟಿರುವಂತದ್ದು. ಅಂದ್ರೆ ಈ ಆ ವೇದಗಳಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಧರ್ಮ ಏನಿದೆ ಪಾಲನೆ ಮಾಡುವಂತದ್ದು ಇದೆಲ್ಲವನ್ನು ಕೊಟ್ಟವನು ಕೂಡ ಅವನೇ ಆಗಿದ್ದಾನೆ. ಮತ್ತೆ ಅದನ್ನ ನಡ್ಸ್ಕೊಂಡು ಹೋಗೋನು ಕೂಡ ಅವನೇ ಆಗಿದ್ದಾನೆ. ದೇವೋತ್ತಮ ಪರಮ ಪುರುಷ, ಇದು ನನ್ನ ಅಭಿಪ್ರಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವ ತೇಜಸಾ ವಿಶ್ವಂ ಇದಂ ತಪಂತಂ. ನಿನಗೆ ಆದಿ ಮಧ್ಯ ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನೀನು ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಈಗ ಅವನು ಕಾಲರೂಪವನ್ನ ಕಾಣೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆ ಕಾಲರೂಪ ಅನ್ನುವಂಥದ್ದು ಅದು ಎಂತಹ ಒಂದು ಘೋರ ರೂಪ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಅವನು ಹೇಳ್ತಾ ಇದ್ದಾನೆ ನಿನಗೆ ಯಾವುದೇ ಒಂದು ಪ್ರಾರಂಭ ಅನ್ನೋದಾಗ್ಲಿ ಕೊನೆ ಅನ್ನೋದಾಗ್ಲಿ ಇಲ್ಲ. ಮತ್ತೆ ನಿನ್ನ ಮಹಿಮೆಗಳಿಗೆ ಒಂದು ಮಿತಿ ಅನ್ನೋದು ಇಲ್ಲ. ಅದರಲ್ಲಿ ಅನಂತ ಶೇಷ, ಭಗವಂತ ಮಹಾವಿಷ್ಣು ಅನಂತ ಶೇಷನ ಮೇಲೆ ಅವನು ಮಲಗಿರ್ತಾನೆ. ಆ ಅನಂತ ಶೇಷನಿಗೆ ಅನಂತ ಹೆಡೆಗಳಿರುತ್ತೆ, ಅನಂತ ಹೆಡೆಗಳು ಮತ್ತೆ ಅನಂತ ಬಾಯಿಗಳಿರುತ್ತೆ. ಅವನು ಅನಂತ ಕಾಲದಿಂದ ಅನಂತ ಶೇಷ ಭಗವಂತನ ಮಹಿಮೆಗಳನ್ನ ಅವನು ಸ್ತುತಿಸ್ತಾನೆ ಇರ್ತಾನೆ ಅಂತ ಹೇಳ್ತಾರೆ. ಅಷ್ಟು ಸ್ತುತಿಸಿದ್ರು ಕೂಡ ಭಗವಂತನ ಮಹಿಮೆಗಳನ್ನ ಅವನು ಎಷ್ಟು ಹಾಡಿ ಹೊಗಳಿದ್ರು ಕೂಡ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ, ಅಷ್ಟೊಂದು ಮಹಿಮೆಗಳು ಭಗವಂತನದು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಮಹಿಮೆಗಳಿಗೆ ಮಿತಿ ಅನ್ನೋದೇ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಈ ಕಾಲರೂಪದಲ್ಲಿ ಈಗ ಅವ್ನು ಕಾಣ್ತಾ ಇರುವಂತಹ ದೃಶ್ಯವನ್ನ ಹೇಳ್ತಾ ಇದ್ದಾನೆ. ಭಗವಂತನ ಬಾಯಿಂದ ಆ ಒಂದು ಉರಿ, ಬೆಂಕಿ ಅದು ಬರ್ತಿದೆ. ಅದು ಏನ್ ಮಾಡ್ತಾ ಇದೆ ಅಂದ್ರೆ ಇಡೀ ವಿಶ್ವವನ್ನ ಸುಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೆ.
ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಮೂರು ಲೋಕಗಳು ಭಯಗೊಂಡಿವೆ. ಭಗವಂತನ ಆ ಒಂದು ಕಾಲ ರೂಪವನ್ನ ನೋಡಿ ಮೂರು ಲೋಕದ ಅಂದ್ರೆ ಭೂಲೋಕ, ಊರ್ಧ್ವ ಲೋಕಗಳು, ಅಧೋಲೋಕಗಳು, ಎಲ್ಲಾ ಲೋಕದ ಜೀವಿಗಳು ಕೂಡ ಅವರು ಹೆದರ್ಕೋತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಎಲ್ಲರಿಗೂ ಕೂಡ ದರ್ಶನವನ್ನ ಕೊಡ್ತಾನೆ. ಭಕ್ತರಿಗೆ ಸೌಮ್ಯ ರೂಪದಲ್ಲಿ ಕೊಡ್ತಾನೆ, ಅಭಕ್ತರಿಗೆ ಅವನು ಕಾಲರೂಪ ಅಂದ್ರೆ ಮೃತ್ಯುವಾಗಿ ಅವನು ಅವರಿಗೆ ದರ್ಶನವನ್ನ ಕೊಡ್ತಾನೆ ಅಂತ. ಆ ರೂಪವನ್ನ ನೋಡಿ ಎಲ್ಲರೂ ಕೂಡ ಹೆದರ್ಕೋತಿದ್ದಾರೆ ಅನ್ನೋದನ್ನ ಅಲ್ಲಿ ಕಾಣ್ತಾ ಇದ್ದಾನೆ. ಅಮೀಹಿ ತ್ವಾಸುರಾ ಸಂಗ ವಿಶಂತಿ ಕೇಚಿತ್ ಭೀತ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಸ್ವಸ್ಥಿತಿ ಉಕ್ತ್ವ ಮಹರ್ಷಿ ಸಿದ್ಧ ಸಂಗಾ ಸ್ತುವಂತಿ ಸ್ತುತಿಭಿಃ ಪುಷ್ಕಲಾಭಿ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವುವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಎಂದು ಹೇಳುತ್ತಾ ವೇದಗಳ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಅಂದ್ರೆ ಇಲ್ಲಿ ಅವರೆಲ್ಲರೂ ಕೂಡ ವಿಶ್ವರೂಪವನ್ನ ನೋಡ್ತಾ ಇದ್ದಾರೆ ಅಂತಲ್ಲ, ಇಲ್ಲಿ ದೇವತೆಗಳು ಅಥವಾ ಮಹರ್ಷಿಗಳು ಅವರು ವಿಶ್ವರೂಪವನ್ನ ಕಾಣ್ತಿರುವಂತದ್ದಲ್ಲ, ಇದು ಆ ವಿಶ್ವರೂಪದಲ್ಲಿ ಅರ್ಜುನ ನೋಡ್ತಿರುವಂತದ್ದು. ವಿಶ್ವರೂಪದಲ್ಲಿ ಅವನು ಏನ ನೋಡ್ತಾ ಇದ್ದಾನೆ ಅಂದ್ರೆ ಈ ಭೌತಿಕ ಜಗತ್ತು ಅನ್ನುವಂಥದ್ದನ್ನ ಅವನು ಒಂದೇ ಜಾಗದಲ್ಲಿ ಇದ್ದುಕೊಂಡು ಅಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದಾನೆ. ಹಾಗೆ ನೋಡ್ತಿರ್ಬೇಕಾದ್ರೆ ಅವನು ಆ ಊರ್ಧ್ವ ಲೋಕಗಳಲ್ಲಿ ಇರುವಂತಹ ದೇವತೆಗಳು, ಮಹರ್ಷಿಗಳು ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದಾನೆ. ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ. ವೇದ ಮಂತ್ರಗಳನ್ನ ಹಾಡಿ ಹೊಗಳ್ತಾರೆ. ಅವರೆಲ್ಲರೂ ಕೂಡ ಭಗವಂತನ ಆರಾಧಕರಾಗಿರೋದ್ರಿಂದ ಅವರು ಹಾಗೆ ಭಗವಂತನನ್ನ ಆರಾಧನೆ ಮಾಡ್ತಿರೋದನ್ನ ಆ ರೂಪದಲ್ಲಿ ಅವನು ಕಾಣ್ತಾ ಇದ್ದಾನೆ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇ ಅಶ್ವಿನೋ ಮರುತಶ್ಚೋಷ್ಮ ಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಅಂದ್ರೆ ಭಗವಂತನನ್ನ ಯಾವ ರೀತಿ ಅವರು ಕಾಣ್ತಾರೆ ಅಂತಂದ್ರೆ, ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ವಿ, ಭಗವಂತ ಪರಮಾತ್ಮನಾಗಿ ಅವನಿದ್ದಾನೆ. ಕ್ಷೀರೋದಕ ಶಾಯಿ ವಿಷ್ಣು ಅವನು ಕ್ಷೀರಸಾಗರದಲ್ಲಿ ಇರ್ತಾನೆ. ಅವನು ಎಲ್ಲದಕ್ಕೂ ಕೂಡ ಅನುಮತಿ, ಅಂದ್ರೆ ಈಗ ನಾವು ಎಲ್ಲರ ಹೃದಯದಲ್ಲಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಹನುಮಂತ ಉಪದೃಷ್ಟ ಅಂತ ಹೇಳ್ತಾರೆ. ಅಂದ್ರೆ ಅವನು ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಸಾಕ್ಷಿಯಾಗಿ ಅವನು ಅಲ್ಲಿ ಇದ್ದಾನೆ. ಅದೇ ಸಮಯದಲ್ಲಿ ಅವನು ಒಂದು ಜೀವಾತ್ಮ ಏನನ್ನಾದ್ರೂ ಬಯಸಿದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ಸ್ಯಾಂಕ್ಷನ್ ಮಾಡುವಂತದ್ದು, ರಿಜೆಕ್ಷನ್ ಮಾಡುವಂತದ್ದು ಅದು ಅವನ ಕೈಯಲ್ಲಿ ಇರುತ್ತೆ. ಅವನು ಈಗ ಅವ್ರಿಗೇನಾದ್ರೂ ಐಹಿಕ ವಸ್ತುಗಳು ಬೇಕು ಅಂತ ಹೇಳಿ ದೇವತೆಗಳಿಂದ ಅವರು ಬೇಡ್ಕೊಂಡಿರೋದ್ರು ಕೂಡ ಅದನ್ನ ದೇವತೆಗಳೇ ಅವರಿಗೆ ಕೊಡಬೇಕು ಅಂದ್ರೂ ಕೂಡ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ ಕಾರಣ ಅವರು ಅದನ್ನ ಕ್ಷೀರೋದಕ ಶಾಯಿ ವಿಷ್ಣು ಅವನ ದರ್ಶನ ಪಡೆದು ಅವನ ಅನುಮತಿ ಪಡೆದು ಮಾತ್ರನೇ ನಮಗೆ ಅದನ್ನ ಕರುಣಿಸೋದಕ್ಕೆ ಸಾಧ್ಯ. ಹೀಗೆ ಅದೆಲ್ಲವನ್ನು ಕೂಡ ಅವನು ನೋಡ್ತಾ ಇದ್ದಾನೆ. ಹೀಗೆ ಎಲ್ಲ ದೇವತೆಗಳು ಕೂಡ ಭಗವಂತನಿಗೆ ಬೆರಗಾಗಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರ್ಪಾದಂ ಬಹುದರಂ ಬಹು ದಂಶ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತೀತಾಸ್ ತಥಾಹಂ. ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಅಂದ್ರೆ ಭಗವಂತನ ಒಂದು ಘೋರವಾದ ರೂಪವನ್ನ ಕಂಡಾಗ ದೇವತೆಗಳು ಕೂಡ ಹೆದರ್ಕೋತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಭಗವಂತ ಅವನು ಹೇಗೆ ಕಾಣ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಅನೇಕ ಕಣ್ಣುಗಳಿದೆ. ಅಂದ್ರೆ ಆ ವಿಶ್ವರೂಪದಲ್ಲಿ ಅವ್ನು ನೋಡ್ತಾ ಇರುವಂತದ್ದನ್ನ ಹೇಳ್ತಾ ಇದ್ದಾನೆ. ಅನೇಕ ಕಣ್ಣುಗಳು, ಬಾಹುಗಳು, ತೊಡೆಗಳು, ಪಾದಗಳು, ಉದರಗಳು, ಕೋರೆ ದಾಡೆಗಳು ಇದೆಲ್ಲ ಹೊಂದಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅರ್ಜುನ ಯಾಕೆ ವಿಚಲಿತನಾದ ಅಂದ್ರೆ ಭಗವಂತನ ಒಂದು ಕಾಲರೂಪವನ್ನ ಕಂಡ ನಂತರ, ಅಂದ್ರೆ ಹೇಗೆ ಅವನ ಬಾಯಿಯಿಂದ ಬೆಂಕಿ ಬರ್ತಿದೆ, ಅದು ಇಡೀ ವಿಶ್ವವನ್ನ ಸುಡ್ತಾ ಇದೆ, ಇದನ್ನೆಲ್ಲ ಅವ್ನು ನೋಡಿದಾಗ ಯಾಕೆ ಅವನು ವಿಚಲಿತನಾದ ಅಂತ ಕೇಳ್ತಾ ಇದ್ದಾರೆ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ?
ಕೃಷ್ಣ ಮಾತಾಜಿ, ಅರ್ಜುನನಿಗೆ ಇದು ಸ್ವಲ್ಪ ಭಯಾನಕ ದೃಶ್ಯ ಅಂತ ಹೇಳಿ ಅನ್ನಿಸ್ತು. ಹೌದು ಮಾತಾಜಿ. ಅಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ ಭಕ್ತರಿಗೆ ಯಾವತ್ತೂ ಕೂಡ ವಿಶ್ವರೂಪ ಇಷ್ಟ ಆಗೋದಿಲ್ಲ. ಭಕ್ತರಿಗೆ ಭಗವಂತನ ಸೌಮ್ಯ ರೂಪನೇ ಇಷ್ಟ. ಯಾಕೆ ಅಂತ ಅಂದ್ರೆ ಇಲ್ಲಿ ವಿಶ್ವರೂಪ ಅಥವಾ ವಿಷ್ಣು ರೂಪ ಅದು ಭಗವಂತನ ಒಂದು ಗಂಭೀರವಾದ ರೂಪ ಅಂತಾನೆ ಹೇಳ್ಬೋದು ನಾವು. ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ ಪ್ರಭುಪಾದರು. ಒಂದು ಜಡ್ಜ್ ನ ಉದಾಹರಣೆ ಕೊಡ್ತಾರೆ. ಜಡ್ಜ್ ಅವರು ಒಂದು ಕೋರ್ಟ್ ನಲ್ಲಿ ನ್ಯಾಯ ಕೊಡುವಂತಹ ಜಾಗದಲ್ಲಿ ಕೂತಿರ್ಬೇಕಾದ್ರೆ ಎಲ್ಲರೂ ಕೂಡ ಅವ್ರಿಗೆ ಹೆದರ್ಕೋತಾರೆ, ಎಲ್ಲರೂ ಕೂಡ ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಆದ್ರೆ ಯಾರು ಕೂಡ ಅವ್ರ ಹತ್ರ ಹೋಗಿ ಸಲಿಗೆಯಿಂದ ಮಾತಾಡೋದಿಲ್ಲ. ಹಾಗೆ ವಿಷ್ಣು ರೂಪ ಅಥವಾ ವಿಶ್ವರೂಪದಲ್ಲಿ ಯಾರು ಕೂಡ ಹೋಗಿ ಭಗವಂತನ ಹತ್ರ ಸಲಿಗೆಯಿಂದ ಮಾತಾಡುವಂತಹ ಒಂದು ಅವಕಾಶ ಅಲ್ಲಿ ಇರೋದಿಲ್ಲ. ಆದ್ರೆ ಕೃಷ್ಣ ಅವನು ಮೂಲ ದೇವೋತ್ತಮ ಪರಮ ಪುರುಷ. ಅವನ ಭಕ್ತರ ಒಂದು ಭಕ್ತಾಧೀನ. ಮತ್ತೆ ಅವನು ಭಕ್ತರ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಆದ ಕಾರಣ ಅವನು ಅವ್ರ ಹತ್ರ ತುಂಬಾ ಸಲಿಗೆಯಿಂದ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ನಾವು ನೋಡ್ತೀವಿ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಈ ಗೋಪಿಗಳು ಅವರು ಭಗವಂತನ ಜೊತೆ ಆಟ ಆಡ್ತಾ ಇರ್ತಾರೆ. ಆಟದಲ್ಲಿ ಕೃಷ್ಣ ಸೋತ ಅಂತಂದ್ರೆ ಅವನು ಬೆನ್ನ ಹೆಗಲ ಮೇಲೆ ಹೇರಿ ಅವನನ್ನ ಎತ್ಕೊಂಡು ಹೋಗ್ಬೇಕು ಅನ್ನುವಂತ ಶಿಕ್ಷೆಗಳನ್ನ ಕೊಡ್ತಾರೆ. ಹೀಗೆ ಅವರು ಭಗವಂತನ ಮೇಲೆ ಹತ್ತಿ ಕುತ್ಕೊಳ್ಳುವಂತದ್ದು ಇದೆಲ್ಲ ಕೂಡ ಅಷ್ಟೊಂದು ಸಲಿಗೆಯನ್ನ ಭಗವಂತ ಕೊಡ್ತಾನೆ. ಈ ಜಡ್ಜ್ ಅವನು ಕೋರ್ಟ್ ಅಲ್ಲಿ ಇರುವವರಿಗೆ ಮಾತ್ರನೇ ಅಷ್ಟು ಗಂಭೀರವಾಗಿರ್ತಾನೆ. ಅವ್ನು ತನ್ನ ಮನೆಗೆ ಹೋದಾಗ ಅವನ ಮಕ್ಕಳಿರ್ಬೋದು ಅಥವಾ ಮೊಮ್ಮಕ್ಕಳಿದ್ರು ಅಂದ್ರೆ ಅವರು ಕೂಡ ಹಾಗೇನೆ ಜಡ್ಜ್ ಅವನ ಮೇಲೆ ಕೂತ್ಕೊಳ್ಳುವಂತದ್ದು, ಅವನ ಮೇಲೆ ಆಡುವಂತದ್ದು ಆ ರೀತಿ ಇರ್ತಾರೆ. ಹಾಗೆ ಕೃಷ್ಣ ಅನ್ನುವಂಥದ್ದು ಮನೆಯಲ್ಲಿ ಇರುವಂತ ಜಡ್ಜ್ ಇದ್ದ ಹಾಗೆ. ಆದ್ರೆ ಇಲ್ಲಿ ವಿಶ್ವರೂಪನೋ ಅಥವಾ ವಿಷ್ಣು ರೂಪನೋ ಅದು ಅವನು ಕೋರ್ಟ್ ನಲ್ಲಿ ಇರುವಾಗ ಜಡ್ಜ್ ಹೇಗಿರ್ತಾನೆ ಆ ರೀತಿಯದ್ದು. ಆದ್ರೆ ಈ ಭಕ್ತರಿಗೆ ಇಂತಹ ಒಂದು ಸಲಿಗೆಯಿಂದ ಇರುವಂತಹ ಒಂದು ಭಗವಂತನ ರೂಪನೇ ಇಷ್ಟ ಆಗುತ್ತೆ. ಆದ ಕಾರಣ ಇಲ್ಲಿ ಅರ್ಜುನ ಅವನು ಕೂಡ ಭಕ್ತನಾಗಿದ್ದ. ಅವನಿಗೆ ಭಗವಂತನ ಜೊತೆ ಅವನಿಗೆ ಗೊತ್ತಿಲ್ಲ. ಮುಂದೆ ಹೇಳ್ತಾನೆ ಅವನು, ನನಗೆ ನಿನ್ನ ಭಗವಂತ ಅಂತ ತಿಳಿದೀರಾ, ನಾನು ನಿನ್ನ ಹತ್ರ ತುಂಬಾ ಸಲಿಗೆಯಿಂದ ನಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಹಾಗೆ ಭಕ್ತರಾದವ್ರಿಗೆ ಭಗವಂತನ ಜೊತೆ ಸಲಿಗೆಯಿಂದ ಇರೋದಕ್ಕೆ ಇಷ್ಟ ಆಗುತ್ತೆ ಹೊರತು ಗಂಭೀರವಾಗಿ ಹೆದರ್ಕೊಳ್ಳುವಂತ ಒಂದು ಭಯಾನಕವಾದ ಅವನ ರೂಪವನ್ನ ನೋಡಿದಾಗ ಅವರಿಂದ ದೂರನೇ ಹೋಗ್ತಾರೆ. ಆದ ಕಾರಣ ಭಕ್ತರಿಗೆ ಈ ರೂಪ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಇಲ್ಲಿ ಅವನಿಗೆ ಅರ್ಜುನನಿಗೆ ವಿಚಲಿತರ ಯಾಕಾದ ಅಂತಂದ್ರೆ ಅವನು ಅಂತಹ ಒಂದು ರೂಪವನ್ನ, ಘೋರವಾದ ರೂಪವನ್ನ ಅಲ್ಲಿ ಕಾಣ್ತಾ ಇದ್ದಾನೆ, ಕಾಲ ರೂಪವನ್ನ ನೋಡ್ತಾ ಇದ್ದಾನೆ. ಅದಕ್ಕೆ ಅವನು ವಿಚಲಿತನಾಗ್ತಾ ಇದ್ದಾನೆ. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಭಗವಂತ ನಿನ್ನ ಈ ಒಂದು ರೂಪ ಅದು ಘೋರವಾದ ರೂಪ. ಅದು ನನ್ನಿಂದ ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಹೆದರಿಕೆ ಆಗ್ತಿದೆ. ನನಗೆ ಅಂದ್ರೆ ಸಮಚಿತ್ತ ಅಂದ್ರೆ ನನ್ನ ಮನಸ್ಸು ಅದು ತಲ್ಲಣಗೊಳ್ತಾ ಇದೆ. ನನಗೆ ಇದನ್ನ ನೋಡೋದಕ್ಕಿನ್ನ ಆಗೋದಿಲ್ಲ. ದಯವಿಟ್ಟು ನಾನು ನಿನ್ನ ಸೌಮ್ಯ ರೂಪವನ್ನ ನೋಡ್ತೀನಿ ಅಂತ ಮುಂದೆ ಅವನು ಕೇಳ್ತಾರೆ. ನನಗೆ ಇನ್ನ ನೋಡೋದಕ್ಕಾಗಲ್ಲ ಈ ರೂಪವನ್ನ ಅಂತ ಹೇಳ್ತಾನೆ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವನ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ತಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಅಂದ್ರೆ ಆ ಕಾಲರೂಪದಲ್ಲಿ ಅವನು ಏನ ನೋಡ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನ ಪುತ್ರರು ಅಂದ್ರೆ 100 ಜನ ಏನಿದ್ರು ಗಾಂಧಾರಿಯ ಮಕ್ಕಳು, ಅವರೆಲ್ಲರೂ ಕೂಡ ಮತ್ತೆ ಅವರ ಸ್ನೇಹಿತರು ಯಾರೆಲ್ಲ ಅವರ ಪಕ್ಷದಿಂದ ಯುದ್ಧಕ್ಕೆ ಬಂದಿದ್ದಾರೆ ಆ ಸ್ನೇಹಿತ ರಾಜರುಗಳು, ಮತ್ತೆ ಭೀಷ್ಮ, ದ್ರೋಣ ಸ್ವತಃ ನೋಡ್ತಾ ಇದ್ದಾನೆ, ಪಿತಾಮಹ ಮತ್ತೆ ಗುರುಗಳು ಅವರು ಕೂಡ ಜೊತೆಲಿ ಕರ್ಣ, ಇವರೆಲ್ಲರೂ ಕೂಡ ಭಗವಂತನ ಬಾಯಿನ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತನ ಬಾಯಿ ಕಾಲದ ಒಂದು ಇದ್ರಲ್ಲಿ ಅವರು ಹತ್ರ ಆಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅನೇಕ ಬಂದಂತಹ ಸೈನಿಕರೇನಿದ್ದಾರೆ ಅವರು ಕೂಡ ಭಗವಂತನ ಒಂದು ಕಾಲರೂಪದ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಾಕೊಂಡಿದ್ದ ಅವರ ತಲೆಗಳು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿ ಅಂತಹ ಒಂದು ಘೋರವಾದ ದೃಶ್ಯವನ್ನ ಅವನು ಕಾಣ್ತಾ ಇದ್ದಾನೆ. ಅದರಿಂದ ಅವನು ತಲ್ಲಣಗೊಳ್ತಾ ಇದ್ದಾನೆ. ಯಥಾ ನದೀನಾ ಬಹವೋ ಅಂಬುಬೇಗಂ ಸಮುದ್ರಾಂ ಏವಾಭಿಮುಖ ಧ್ರವಂತಿ ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ತ್ರಾಣಿ ವಿಜ್ವಲಂತಿ. ಇಲ್ಲಿ ನದಿಗಳು, ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯೊಳಗೆ ಪ್ರವೇಶಿಸುತ್ತಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಇದನ್ನ ಹೇಳ್ತಾ ಇದ್ದಾನೆ,
ಸಾದೃಶ್ಯವನ್ನ ತಿಳಿಸ್ತಾ ಇದ್ದಾನೆ. ಯಾವ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ ಆ ರೂಪ ಯಾವ ರೀತಿ ಕಾಣ್ತಾ ಇದೆ ಅಂತಂದ್ರೆ, ಅಲ್ಲಿ ಬಂದಿರುವಂತಹ 18 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಕೋಟ್ಯಾಂತರ ಜನ ಸೈನಿಕರು, ಅವರೆಲ್ಲರೂ ಕೂಡ ಭಗವಂತನ ಕಾಲರೂಪದ ವಾಯುಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೆ ಯಾವ ರೀತಿ ಇದೆ ಅಂತಂದ್ರೆ, ನದಿಗಳು ಸಾಧಾರಣವಾಗಿ ಸಮುದ್ರದ ಕಡೆಗೆ ಹರಿತವೆ, ಹಾಗೆ ಅದು ಸಮುದ್ರವನ್ನ ಸೇರ್ತವೆ. ಅದೇ ರೀತಿ ಇವರೆಲ್ಲರೂ ಕೂಡ ಭಗವಂತನ ಆ ಕಾಲು ರೂಪವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಿರುವಂತಹ ಕೋಟ್ಯಾಂತರ ಸೈನಿಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಒಂದು ಬಾಯಿನ ಪ್ರವೇಶಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಇನ್ನೊಂದು, ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು ನಿನ್ನ ಬಾಯಿಯೊಳಗೆ ವೇಗವಾಗಿ ಧಾವಿಸುತ್ತಿರುವರು. ಇದನ್ನ ಪ್ರಭುಪಾದರು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಈ ದುರ್ಯೋಧನಾದಿಗಳು ಅಂದ್ರೆ 100 ಜನ ಯಾರಿದ್ದಾರೆ, ಅವನು ಮತ್ತೆ ಅವನ ಜೊತೆ ಇದ್ದಂತಹ ಯಾರು ರಾಜರುಗಳಿದ್ದಾರೆ ಅವರೆಲ್ಲರೂ ಕೂಡ ಅವರು ಪತಂಗಗಳು ಅಂತ ಹೇಳ್ತಾ ಇದ್ದಾನೆ. ಪತಂಗಗಳು ಅಂತಂದ್ರೆ ಈ ಮಳೆಯ ಸಂದರ್ಭದಲ್ಲಿ ಬರುವಂತಹ ಹುಳುಗಳು, ಅವುಗಳಿಗೆ ರೆಕ್ಕೆ ಪುಕ್ಕ ಬಂದು ಅವು ಚಿಟ್ಟೆಗಳ ರೂಪದಲ್ಲಿ ಅವು ಏನ್ ಮಾಡ್ತವೆ ಅಂದ್ರೆ ಹಾರ್ಕೊಂಡೋಗಿ ಎಲ್ಲಿ ಬೆಳಕಿದೆ, ಎಲ್ಲಿ ಒಂದು ಶಾಖ ಇದೆ ಆ ಜಾಗಕ್ಕೆ ಹೋಗ್ತವೆ. ಆ ಕಡೆ ಆಕರ್ಷಿತವಾಗಿ ಅವು ತಮ್ಮ ನಾಶವನ್ನ ತಾವೇ ಮಾಡ್ಕೋತವೆ. ಅಂದ್ರೆ ಆ ಬೆಂಕಿ ಅಥವಾ ಬೆಳಕಿರೋ ಕಡೆ ಹೋಗ್ತವೆ, ಮತ್ತೆ ಅವು ಅಲ್ಲಿ ಸುಟ್ಟು ಅವು ಸಾವನ್ನಪ್ತವೆ. ಅದೇ ರೀತಿ ಇಲ್ಲಿ ದುರ್ಯೋಧನ ಮತ್ತೆ ಅವನ ಜೊತೆಲಿರುವಂತಹ ರಾಜರು, ಅವರು ಅವರ ನಾಶವನ್ನ ಅವರೇ ಒಂದು ಏನಂತಾರೆ, ಅವರ ಒಂದು ಗುಂಡಿ ಅವರೇ ತೊಡ್ಕೋತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಅವರ ನಾಶಕ್ಕೆ ಅವರೇ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಸಂಧಿ ಮಾಡೋದಕ್ಕೆ ಭಗವಂತ ಸ್ವತಃ ಕೃಷ್ಣನೇ ಹೋಗ್ತಾನೆ. ಅಂದ್ರೆ ಯುದ್ಧವನ್ನ ನಿಲ್ಲಿಸೋದಕ್ಕೆ ಒಂದು ಕೊನೆಯ ಪ್ರಯತ್ನವನ್ನ ಅವನು ಕೂಡ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, 5 ಗ್ರಾಮವನ್ನ ಕೊಟ್ಟು ಬಿಡಿ. ಅವ್ರದ್ದು ಎಲ್ಲ ಏನೆಲ್ಲ ಅಂದ್ರೆ ಅವರು ಯುಧಿಷ್ಠಿರ ಮಹಾರಾಜ, ಅವನು ಚಕ್ರವರ್ತಿ ಆಗಿದ್ದ, ಅವನ ಎಲ್ಲವನ್ನೂ ಕೂಡ ನೀವು ಮತ್ತೆ ಹಿಂದಿರುಗಿಸೋಬೇಕು ಅಂತ ಏನು ನಾವು ಕೇಳ್ತಾ ಇಲ್ಲ, ಬರೀ 5 ಗ್ರಾಮವನ್ನ ಕೊಡು ಸಾಕು ಅಂತ ಅವನು ದೂತನಾಗಿ ಹೋಗಿ ಅಲ್ಲಿ ಸಂಧಿಯನ್ನ ಮಾಡ್ತಾನೆ. ಅಂದ್ರೆ ಅದು ಯುದ್ಧವನ್ನ ನಿಲ್ಲಿಸೋ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ದುರ್ಯೋಧನ ಅದಕ್ಕೆ ಅವನು ಒಪ್ಪೋದೇ ಇಲ್ಲ. ಅವನು ಹೇಳ್ತಾನೆ, ಒಂದು ಸೂಜಿ ಮುನೆಯಷ್ಟು ಜಾಗವನ್ನು ಕೂಡ ಕೊಡೋದಿಲ್ಲ. ಅಂದ್ರೆ ಅವನು ಯುದ್ಧವನ್ನ ಅಂದ್ರೆ ಅವನು ಚೂಸ್ ಮಾಡೋದಂದ್ರೆ ಆ ಯುದ್ಧವನ್ನ ಅವನು ಆರಿಸ್ಕೋತಾನೆ. ನನ್ಗೆ ಯುದ್ಧನೇ ಬೇಕು ಅಂತ ಹೇಳಿ ಅವನು ಹಠ ಮಾಡಿ ಬರ್ತಾರೆ. ಈಗ ಆ ಯುದ್ಧದಲ್ಲಿ ಅವರೆಲ್ಲರೂ ಕೂಡ ಕಾಲದ ಬಾಯಿ ಒಳಗಡೆ ಹೋಗ್ತಾ ಇರುವಂತದ್ದು ಹೇಗೆ ಕಾಣ್ತಾ ಇದೆ ಅಂತಂದ್ರೆ, ಈ ಪತಂಗಗಳು ಆ ಬೆಂಕಿ ಜ್ವಾಲೆ ಹತ್ರ ಹೋಗಿ ಸುಟ್ಟು ಜೀವ ಕಳ್ಕೊಳ್ಳುವ ಹಾಗೆ ಅವರ ಒಂದು ನಾಶವನ್ನ ಅವರೇ ಆರಿಸ್ಕೊಂಡ ಹಾಗೆ ಕಾಣಿಸ್ತಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಭುಗಳ ಪ್ರಭುವೆ, ಉಗ್ರ ರೂಪನೆ, ದಯೆಯಿಟ್ಟು ನೀನು ಯಾರು ಎಂದು ಹೇಳು, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯೆಯಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಆ ಭಗವಂತನ ಘೋರ ರೂಪ ಕಾಲರೂಪವನ್ನ ನೋಡಿ ಹೇಳ್ತಾ ಇದ್ದಾನೆ. ಅವನಿಗೆ ಈಗ ಒಂದು ರೀತಿ ದಿಗ್ಭ್ರಮೆಯಲ್ಲಿದ್ದಾನೆ. ಅದಕ್ಕೆ ಅವನು ಕೃಷ್ಣನನ್ನ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ನೀನ್ ಯಾರು ಅಂತ ಹೇಳುವಂತ ಇದ್ದಾನೆ, ನಿನ್ನ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಅಷ್ಟೊಂದು ಒಂದು ಹೇಳ್ತಾ ಇದ್ದಾನೆ, ಮೊದ್ಲೇ ಹೇಳ್ತಾನಲ್ಲ, ನನ್ನ ಮನಸ್ಸು ಅದು ತಲ್ಲಣಗೊಳ್ತಾ ಇದೆ, ನನ್ನ ಬುದ್ಧಿ ಅದು ಸ್ಥಿಮಿತದಲ್ಲಿ ಇಲ್ಲ ಅಂತ. ಹಾಗೆ ಈಗ ಅವನು ಅಂತಹ ಒಂದು ಸ್ಥಿತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ, ಭಗವಂತ ನಿನ್ನ ಉದ್ದೇಶ ಏನು, ನೀನ್ ಏನ್ ಮಾಡ್ತಾ ಇದೀಯ, ನೀನ್ ಯಾಕೆ ಬಂದಿದ್ಯಾ, ಏನ್ ನಡೀತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನಾನು ಕಾಲ ಅಂದ್ರೆ ನಾನು ಮೃತ್ಯುವಾಗಿ ಬಂದಿದ್ದೀನಿ. ಮೃತ್ಯುವಾಗಿ ಬಂದು ಇಲ್ಲಿ ಎಲ್ಲ ಜನರನ್ನು ನಾಶ ಮಾಡೋದು, ಅಂದ್ರೆ ಈ ಅಧರ್ಮಿಗಳನ್ನ ನಾಶ ಮಾಡುವಂಥದ್ದು ಅದು ನನ್ನ ಉದ್ದೇಶ. ಮತ್ತೆ ಇಲ್ಲಿ ಯಾರು ಉಳಿತಾರೆ ಅಂತಂದ್ರೆ ಪಾಂಡವರನ್ನ ಬಿಟ್ಟು ಬೇರೆ 2 ಪಕ್ಷದ ಎಲ್ಲಾರು ಯೋಧರು ಕೂಡ ಸಾಯ್ತಾರೆ ಅನ್ನೋದನ್ನ ಅವನು ತಿಳಿಸ್ತಾ ಇದ್ದಾನೆ. ಅಂದ್ರೆ ಯುದ್ಧದ ಪರಿಣಾಮ ಮುಂದೆ ಆಗೋದು ಏನು ಅನ್ನೋದನ್ನು ಕೂಡ ಅವನು ಅಲ್ಲಿ ಯುದ್ಧದ ಅಂದ್ರೆ ವಿಶ್ವರೂಪದಲ್ಲಿ ಅವನಿಗೆ ಅರ್ಜುನನಿಗೆ ಕಾಣಿಸುತ್ತೆ. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಅಂದ್ರೆ ಈ ಯುದ್ಧದಲ್ಲಿ ನೀನು ಹೆಸರಿಗೆ ಮಾತ್ರನೇ ಇಲ್ಲಿ ಯುದ್ಧ ಮಾಡ್ತಾ ಇದೀಯಾ, ಆದ್ರೆ ನಿಜವಾಗ್ಲೂ ಕೂಡ ಯುದ್ಧದಲ್ಲಿ ಅವರೆಲ್ಲರೂ ಕೂಡ ಸಾಯೋದು ನಿಶ್ಚಯವಾಗ್ಬಿಟ್ಟಿದೆ. ಆ ಯುದ್ಧದಲ್ಲಿ ನಿಶ್ಚಯ ಆಗೋಗಿದೆ ಅಂತಂದ್ಮೇಲೆ ನೀವ್ ಗೆಲ್ಲೋದಂತೂ ಅದು ಶತಸಿದ್ಧ. ಆ ಒಂದು ಕೀರ್ತಿ ಅದು ನಿನಗೆ ಸಿಗ್ಲಿ. ಆದ್ರೆ
ಈಗ ಯುದ್ಧಕ್ಕೆ ಸಿದ್ಧನಾಗು, ನೀನಿಲ್ಲಿ ನಿಮಿತ್ತ, ಅಂದ್ರೆ ನೀನಿಲ್ಲಿ ನನ್ನ ಒಂದು ಸಾಧನ ಅಷ್ಟೇ, ನಾನು ನಿನ್ನನ್ನ ಸಾಧನವಾಗಿ ಮಾತ್ರ ಬಳಸ್ತಾ ಇದ್ದೀನಿ ಹೊರತು ನನ್ನ ಒಂದು ಏನಿದೆ ವ್ಯವಸ್ಥೆ, ಅವನ ಒಂದು ಪ್ಲಾನ್ ಅಲ್ಲಿ ಈಗಾಗ್ಲೇ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅವನನ್ನ ಸವ್ಯಸಾಚಿ ಅಂತ ಕರೀತಾರೆ. ಸವ್ಯಸಾಚಿ ಅಂತಂದ್ರೆ ಅರ್ಜುನ ಅವನು ಎಷ್ಟು ನಿಪುಣ ಇದ್ದ ಅಂದ್ರೆ ಬಿಲ್ಲು ಧನುರ್ವಿದ್ಯೆಯಲ್ಲಿ ಅವನು 2 ಕೈಗಳಿಂದಲೂ ಕೂಡ ಬಿಲ್ಲು ಬಾಣಗಳನ್ನ ಅವನು ಒಂದೇ ರೀತಿ ಗುರಿ ತಪ್ಪದೆ ಅವನು ಅದನ್ನ ಪ್ರಯೋಗ ಮಾಡ್ತಿದ್ದ. ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ, ಅಂದ್ರೆ ನಾವು ಕೂಡ ಭಗವಂತನ ಕೈಯಲ್ಲಿ ಸಾಧನವಾಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಕೇಳ್ತಾ ಇದಾರೆ. ಹಾಗೆ ಆಗೋದಿದ್ರೆ ಹೇಗೆ ಆಗ್ಬೋದು ಅಂತ. ಹರೇ ಕೃಷ್ಣ. ನಾವು ಹೇಗೆ ಭಗವಂತನ ಕೈಯಲ್ಲಿ ಸಾಧನವಾಗುವಂಥದ್ದು ಅಂತಂದ್ರೆ, ಭಗವಂತ ಶಾಸ್ತ್ರಗಳಲ್ಲಿ ನಮಗೆ ಹೇಳಿದ್ದಾನೆ ನಾವು ಯಾವ ರೀತಿ ಜೀವನವನ್ನ ನಡೆಸ್ಬೇಕು, ನಮ್ಮ ಜೀವನ ಕ್ರಮ ಅನ್ನೋದು ಯಾವ ರೀತಿ ಇರ್ಬೇಕು ಅನ್ನೋದನ್ನ ಅವನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾನೆ. ನಾವು ಭಕ್ತಿ ಮಾರ್ಗದಲ್ಲಿ ತೊಡಗಿದ್ರೆ ಮಾತ್ರನೇ ನಾವು ಈ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಆ ಭಕ್ತಿ ಮಾರ್ಗದಲ್ಲಿ ನಡೆಯುವ ಸಂದರ್ಭದಲ್ಲಿ ಭಗವಂತನ ಇಚ್ಛಾನುಸಾರ ನಾವ್ ಏನೆಲ್ಲ ಮಾಡ್ತೀವಿ ಅದೆಲ್ಲವೂ ಕೂಡ ಭಗವಂತನ ಕೈಯಲ್ಲಿ ಸಾಧನವಾಗುವುದು ಅಂತಾನೆ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಭಗವಂತ ಯಾವಾಗ್ಲೂ ಕೂಡ ಅವನ ಭಕ್ತರು ಅವನ ಇಚ್ಛೆ, ಅವನ ಆದೇಶಾನುಸಾರ ನಡ್ಕೊಳ್ಳುವಾಗ ಅವನಿಗೆ ಸಂತೋಷ ಆಗುತ್ತೆ. ಅದೆಲ್ಲವೂ ಕೂಡ ನಾವು ಅವನ ಕೈಯಲ್ಲಿ ಸಾಧನವಾಗುವುದೇ ಆಗಿರುತ್ತೆ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ ಭಗವಂತ, ಅವನು ಯೋಚನೆ ಮಾಡ್ತಾ ಇದ್ದಾನೆ. ವಿಷಾದ ಯೋಗ ಬಂದ ಮೊದಲನೇ ಅಧ್ಯಾಯದಲ್ಲಿ ಅವನು ಯೋಚನೆ ಮಾಡ್ತಾನೆ. ಗುರು, ಬ್ರಾಹ್ಮಣ, ಪಿತಾಮಹ ಅಂದ್ರೆ ಅಜ್ಜ, ಮತ್ತೆ ಜಯದ್ರಥ, ಕರ್ಣ ಇವರೆಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರನ್ನೆಲ್ಲ ಸಂಬಂಧಿಕರು, ಇವರನ್ನೆಲ್ಲ ಹೇಗೆ ಕೊಲ್ಲುವಂತದ್ದು ಅಂತ ಅವನು ಯೋಚನೆ ಮಾಡ್ತಾನೆ. ಅದಕ್ಕಾಗಿ ಯುದ್ಧನೇ ಬೇಡ ಅಂತ ಅನ್ಕೋತಾನೆ. ಆದ್ರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅವರೆಲ್ಲರೂ ಕೂಡ ನಾಶ ಆಗಿದ್ದಾರೆ, ಅವರೆಲ್ಲರೂ ಕೂಡ ಹತರಾಗಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಬಂದಿರೋದೇ ಸಾಯೋದಿಕ್ಕೆ. ಅಂದ್ರೆ ಅಲ್ಲಿ ಯಾರೆಲ್ಲ ಯುದ್ಧ ಭೂಮಿಗೆ ಬಂದವ್ರೆ ಅವರು ಮತ್ತಾರು ವಾಪಸ್ ಹಿಂದಿರ್ಗೋದಿಲ್ಲ, ಎಲ್ಲರೂ ಕೂಡ ಸಾವನ್ನಪ್ಪೋದಂತೂ ಶತಸಿದ್ಧ. ಆದ ಕಾರಣ ನೀನು ವ್ಯಥೆ ಪಡಬೇಡ, ಯುದ್ಧ ಮಾಡು, ನಿನ್ನ ಶತ್ರುಗಳನ್ನ ಸೋಲಿಸು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಇದು ಪ್ರಾರ್ಥನೆ ಮಾಡುವಂತಹ ಒಂದು ರೀತಿಯನ್ನ ಇಲ್ಲಿ ತಿಳಿಸ್ಕೊಡ್ತಿರುವಂತದ್ದು. ನಾವು ಭಗವಂತನ ದರ್ಶನ ಮಾಡಿದಾಗ ನಾವು ಯಾವ ರೀತಿ ಭಗವಂತನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ಬೇಕು ಅಂತ. ನಾವು ಸಾಧಾರಣವಾಗಿ ದೇವಸ್ಥಾನಗಳಿಗೆ ಹೋದಾಗ ಭಗವಂತನನ್ನ ಕಂಡಾಗ ನಾವೊಂದು ದೊಡ್ಡ ಲಿಸ್ಟ್ ಇಟ್ಕೊಂಡು ಹೋಗಿರ್ತೀವಿ. ಭಗವಂತ ನನ್ಗೆ ಇದು ಮಾಡು, ಇದು ಮಾಡು, ಇದು ಮಾಡು ಅಂದ್ರೆ ಭಗವಂತ ನಮ್ಮ ಒಂದು ಸೇವಕ ಅನ್ನೋ ಹಾಗೆ ಅವನಿಗೆ ಒಂದಷ್ಟು ಕೆಲಸಗಳನ್ನ ಕೊಡೋ ಹಾಗೆ ನನಗೆ ಇದು ಬೇಕು, ಅದು ಬೇಕು, ಹೀಗೆ ಅಂತ ನಾವು ಒಂದು ಲಿಸ್ಟ್ ಎತ್ಕೊಂಡು ಹೋಗ್ತೀವಿ. ಆ ರೀತಿ ಭಗವಂತನ ದರ್ಶನ ಮಾಡುವಂತದ್ದು ಅಲ್ಲ. ಇಲ್ಲಿ ಅರ್ಜುನ ತಿಳಿಸ್ಕೊಡ್ತಾನೆ ನಾವು ಭಗವಂತನ ದರ್ಶನವನ್ನ ಹೇಗೆ ಮಾಡ್ಬೇಕು, ಪ್ರಾರ್ಥನೆಗಳನ್ನ ಹೇಗೆ ಸಲ್ಲಿಸ್ಬೇಕು ಅಂತ. ಅದನ್ನ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವ ಮಾತುಗಳಲ್ಲಿ ನಾವು ಕೇಳ್ತೀವಿ. ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಭಗವಂತನನ್ನ ನಾವು ದರ್ಶನ ಮಾಡಿದಾಗ ಮೊದಲಿಗೆ ಅವನಿಗೆ ನಮಸ್ಕಾರಗಳನ್ನ ಸಲ್ಲಿಸ್ಬೇಕು, ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನಗೆ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ ಅಂತಂದ್ರೆ, ಋಷಿಕೇಶ ಅಂತಂದ್ರೆ ಭಕ್ತರ ಒಂದು ಇಂದ್ರಿಯಗಳಿಗೆ ಈಶ, ಅವರ ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂತವನು. ಆದ ಕಾರಣವನ್ನ ಋಷಿಕೇಶ ಅಂತ ಕರೀತಾರೆ. ನಿನ್ನ ಹೆಸರನ್ನ ಕೇಳಿದ ಕೂಡಲೇ ಇಡೀ ಜಗತ್ತು ಸಂತೋಷ ಪಡುತ್ತೆ. ಭಗವಂತ ಗೋವಿಂದ ಅಂತಂದ್ರೆ ಆನಂದವನ್ನು ಕೊಡುವಂತವನು. ಹಾಗೆ ಗೋವಿಂದ ಅನ್ನುವಾಗ ಅವನ ಭಕ್ತರು ಸಂತೋಷ ಪಡ್ತಾರೆ. ಆದ್ದರಿಂದ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ರಾಕ್ಷಸರು ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗ್ತಾರೆ.
ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಕ್ಷಮಿಸಿ ಮಾತಾಜಿ, ಎಲ್ಲರೂ ಪ್ರಭುಜೀಸ್ ಇಲ್ಲಿ ತುಂಬಾ ನೆಟ್ವರ್ಕ್ ಇಶ್ಯೂ ಆಗ್ತಿದೆ ನನ್ಗೆ ಇವತ್ತು. ಕೃಷ್ಣ ಕಾಪಾಡ್ಬೇಕು. ಈಗ ಅವನು ಭಗವಂತನಿಗೆ ಮೊದಲಿಗೆ ಶರಣಾಗ್ತಾನೆ, ಭಗವಂತನಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾನೆ, ನಂತರ ಭಗವಂತನ ಸ್ತುತಿಗಳನ್ನ ಮಾಡ್ತಾನೆ. ಇದೇ ರೀತಿ ನಾವು ಭಗವಂತನನ್ನ ದರ್ಶನ ಮಾಡುವಾಗ ಈ ರೀತಿ ಪ್ರಾರ್ಥನೆಗಳನ್ನ ಮಾಡಬೇಕು. ಪ್ರಾರ್ಥನೆ ಮಾಡುವ ರೀತಿ ಅಂತಂದ್ರೆ ಮೊದಲು ಭಗವಂತನಿಗೆ ನಮಸ್ಕಾರಗಳನ್ನ ಮಾಡಬೇಕು, ಶರಣಾಗಬೇಕು, ನಂತರ ಅವನ ಸ್ತುತಿಗಳನ್ನ ಮಾಡಬೇಕು. ಆಮೇಲೆ ಅವನು ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು, ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಐಹಿಕ ಅಭಿವ್ಯಕ್ತಿಗೆ ಅತೀತನು, ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು, ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು, ಹೇ ಅನಂತ ರೂಪನೆ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಅಂದ್ರೆ ಭಗವಂತನ ಸ್ತುತಿಗಳನ್ನ ಮಾಡ್ತಾ ಇದ್ದಾನೆ. ನಂತರ ಮುಂದೆ ಏನ್ ಹೇಳ್ತಾನೆ ನೋಡೋಣ. ಸಂಜಯನು ಹೇಳ್ತಾ ಇದ್ದಾನೆ. ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಮುಂದೆ ಏನ್ ಹೇಳ್ತಾನೆ ಅಂದ್ರೆ, ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲವೂ ಯುಕ್ತವೇ ಸರಿ. ಅಂದ್ರೆ ಅಂದ್ರೆ ಯಾವಾಗೆಲ್ಲ ಭಗವಂತ ರಾಕ್ಷಸರ ಎದುರುಗಡೆಗೆ ಯುದ್ಧಕ್ಕೆ ನಿಲ್ತಾನೆ, ಆಗ ರಾಕ್ಷಸರು ಅವರು ಬೆದರಿ ಓಡೋಗ್ತಾರೆ. ಮತ್ತೆ ದೇವತೆಗಳು ಭಗವಂತನ ಸ್ತುತಿಯನ್ನ ಮಾಡ್ತಾರೆ. ಇದೆಲ್ಲವನ್ನೂ ಕೂಡ ಅಂದ್ರೆ ಹಿಂದೆ ಆದದ್ದು, ಮುಂದೆ ಆಗುವಂತದ್ದು, ಮತ್ತೆ ಬೇರೆ ಬೇರೆ ಲೋಕಗಳಲ್ಲಿ ಏನೆಲ್ಲ ನಡೀತಿದೆ ಅದೆಲ್ಲವನ್ನೂ ಕೂಡ ಇದ್ದಲ್ಲಿಯೇ ಅರ್ಜುನ ಅವನು ಕಾಣ್ತಾ ಇದ್ದಾನೆ. ಆ ವಿಶ್ವರೂಪದಲ್ಲಿ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ಅವನು ಹೇಳ್ತಾರೆ, ನೀನು ಆದಿ ದೇವೋತ್ತಮ ಪರಮ ಪುರುಷ, ಪುರಾಣ ಪುರುಷನು, ನೀನು ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು, ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲವೂ ನೀನೆ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮ ನೀನು, ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಅದ್ರಲ್ಲಿ ಏನೆಲ್ಲ ಕಾಣ್ತಾ ಇದ್ದಾನೆ ಅದನ್ನೆಲ್ಲ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಇಲ್ಲಿ ಇದನ್ನೆಲ್ಲ ಸಂಜಯ ಕೇಳ್ತಾ ಇದ್ದಾನೆ ಅಂದ್ರೆ ಅವನು ದಿಗ್ಭ್ರಮೆಗೆ ಒಳಗಾಗಿದ್ದಾನೆ. ಈಗ ಏನೆಲ್ಲ ಅರ್ಜುನ ಕಾಣ್ತಾ ಇದ್ದಾನೆ ಅದನ್ನ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅವನು ಹೇಗೆ ಭಗವಂತನ ಹತ್ರ ತನ್ನ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ. ಅಂದ್ರೆ ಈಗ ಮೊದಲಿಗೆ ನಾವು ಭಗವಂತನಿಗೆ ಶರಣಾಗ್ಬೇಕು, ನಮಸ್ಕಾರ ಮಾಡ್ಬೇಕು, ನಂತರ ಅವನ ಸ್ತುತಿಗಳನ್ನ ಮಾಡ್ಬೇಕು. ನಂತರ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳ್ಬೇಕು. ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾನೆ ಅರ್ಜುನ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮಧ್ಯೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ.
ಅಚ್ಯುತನೆ ಇವಕ್ಕೆಲ್ಲ ನಾನು ನಿನ್ನನ್ನು ಕ್ಷಮೆ ಬೇಡುತ್ತೇನೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ನಾನ್ ತಿಳಿಯದೆ ನಿನ್ನನ್ನ ಭಗವಂತ ಅಂತ ತಿಳಿದಿರಾ ಅನೇಕ ಬಾರಿ ನಾನು ನಿನ್ನನ್ನ ಅಪಹಾಸ್ಯ ಮಾಡಿದ್ದೀನಿ. ಅಂದ್ರೆ ಯಾರು ಸ್ನೇಹಿತರಿರ್ತಾರೆ ಅವರಿಬ್ಬರ ಮಧ್ಯೆ ಒಂದು ಸಲಿಗೆ ಇರುತ್ತೆ. ಆದ ಕಾರಣ ಒಂದು ಹಾಸ್ಯ, ಒಬ್ಬರನ್ನೊಬ್ಬರು ಹಾಸ್ಯ ಮಾಡುವಂತದ್ದು ಇದು ಸಹಜವಾಗಿ ನಡೆಯುತ್ತೆ. ಆದ ಕಾರಣ ಇಲ್ಲಿ ಅವನ್ಗೆ ಅನಿಸ್ತಿದೆ, ಈಗ ಯಾರಿಗಾದ್ರೂ ಒಬ್ಬ ಸ್ನೇಹಿತನೋ ಅಥವಾ ತಿಳಿದ ತುಂಬಾ ಆಪ್ತ ಅಂತ ಯಾರನ್ನ ಅನ್ಕೊಂಡಿರ್ತಾನೆ, ಆ ವ್ಯಕ್ತಿ ಅವನಿಗೆ ತಿಳಿಯದ ಹಾಗೆ ಅವನು ಇನ್ನೂ ಒಂದು ವಿಶೇಷ ಗುಣಗಳನ್ನ ಹೊಂದಿದ್ದಾನೆ ಅಥವಾ ಒಂದು ವಿಶೇಷವಾದ ಸ್ಥಾನವನ್ನ ಪಡೆದಿದ್ದಾನೆ ಅಂತ ಗೊತ್ತಾದಾಗ ನಾವು ಯಾವ ರೀತಿ ಒಂದು ನಮ್ಮ ಸ್ಥಿತಿ ಇರುತ್ತೆ ಅದನ್ನ ಇಲ್ಲಿ ನಾವು ಅರ್ಜುನ ಕೂಡ ಅನುಭವಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನೀನು ದೇವೋತ್ತಮ ಪರಮ ಪುರುಷ. ಅಂದ್ರೆ ಆ ಕಾಲರೂಪ ಅದೆಲ್ಲ ನೋಡಿದ್ಮೇಲೆ ಅವನು ಹೇಳ್ತಾ ಇದ್ದಾನೆ, ಭಗವಂತ ನೀನು ದೇವೋತ್ತಮ ಪರಮ ಪುರುಷ ಅನ್ನೋದೇ ನನಗೆ ಗೊತ್ತಿಲ್ಲದೆ ನಾನ್ ನಿನ್ನನ್ನ ನನ್ನ ಸಮವಯಸ್ಕ ಅಂತ ತಿಳ್ಕೊಂಡು ನಿನ್ನ ಹತ್ರ ತುಂಬಾ ಸಲಿಗೆಯಿಂದ ನಡ್ಕೊಂಡ್ಬಿಟ್ಟಿದ್ದೀನಿ. ತಿಳಿಯದೆ ನಾ ಮಾಡಿರುವ ಎಲ್ಲ ತಪ್ಪುಗಳಿಗೂ ನೀನು ದಯವಿಟ್ಟು ಕ್ಷಮಿಸು ನನ್ನನ್ನ ಅಂತಲ್ಲಿ ಮೊದಲಿಗೆ ಕ್ಷಮೆಯನ್ನ ಕೇಳ್ಕೊತಾ ಇದ್ದಾನೆ. ಅರ್ಜುನ ಇಲ್ಲಿ ಕ್ಷಮೆನ ಯಾಕೆ ಕೇಳ್ತಾ ಇದ್ದಾನೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತಾರೆ ಯಾಕೆ ಕ್ಷಮೆ ಕೇಳ್ತಾ ಇದ್ದಾನೆ ಅಂತ? ಹರೇ ಕೃಷ್ಣ ಮಾತಾಜಿ. ಅರ್ಜುನ ಎಷ್ಟು ದಿನ ಕೇವಲ ಕೃಷ್ಣನನ್ನ ತನ್ನ ಗೆಳೆಯ ಅಂತ ತಿಳಿದಿದ್ದ, ಆದ್ರೆ ಇವಾಗ ವಿಶ್ವರೂಪವನ್ನ ನೋಡಿದ್ಮೇಲೆ ಅವನ ಸಂಬಂಧದಲ್ಲಿ ಬದಲಾವಣೆ ಆಗುತ್ತೆ, ಮತ್ತೆ ಅವನ ವರ್ತನೆಯಲ್ಲೂ ಕೂಡ ಬದಲಾವಣೆ ಆಗುತ್ತೆ ಮಾತಾಜಿ. ಹಾಗಾಗಿ ಕ್ಷಮಿಸು ಅಂತ ಹೇಳಿ ಕೇಳ್ತಾ ಇದ್ದಾನೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಕ್ತರು ಮತ್ತೆ ಭಗವಂತನ ಜೊತೆ 12 ರೀತಿ ಒಂದು ಪ್ರೀತಿ ವಿನಿಮಯ ಇರುತ್ತೆ ಅಂತ ಹೇಳ್ತಾರೆ. 12 ರಸಗಳಲ್ಲಿ ಅಂತ ಕರೀತಾರೆ ಅದನ್ನ. ಶಾಂತ ರಸ, ದಾಸ್ಯ ರಸ, ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಇವು 5 ಪ್ರಾಥಮಿಕ ರಸಗಳು. ಅದಲ್ಲದೆ ಇನ್ನ 7 ಸೆಕೆಂಡರಿ ರಸಗಳು ಅಂತ ಕರೀತಾರೆ ಅದನ್ನ. ಅದು ಈ ಪ್ರೈಮರಿ ರಸಗಳ ಹಾಗೆ ಅದು ಸದಾ ಇರುವಂತದ್ದಲ್ಲ, ಅದು ಕೆಲವೊಮ್ಮೆ ಬಂದು ಹೋಗುವಂತದ್ದು. ಅದ್ಭುತ ರಸ, ವೀರರಸ, ಭಯ ಮತ್ತೆ ವಿಭತ್ಸ, ಇದೆಲ್ಲವೂ ಕೂಡ ಸೆಕೆಂಡರಿ ರಸಗಳು. ಈಗ ಅವನು ಯಾವಾಗ್ಲೂ ಕೂಡ ಭಗವಂತನ ಜೊತೆ ಒಂದು ಸಖ್ಯ ರಸದಲ್ಲಿ ಇರ್ತಾನೆ. ಆದ್ರೆ ಕೆಲವೊಂದು ಸಲ ಬಂದು ಹೋಗುವಂತಹ ಸೆಕೆಂಡರಿ ರಸಗಳು ಅಂತ ಹೇಳುವ ಹಾಗೆ ಇಲ್ಲಿ ಅವನಿಗೆ ಅಂತ ಘೋರ ರೂಪವನ್ನು ಕಂಡಾಗ ಅವನು ಅದ್ಭುತ ರಸಕ್ಕೆ ಬಂದಿದ್ದಾನೆ. ಅಂದ್ರೆ ಆ ರಸದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಅಂದ್ರೆ ಭಗವಂತನ ಜೊತೆ ಒಂದು ಸಂಬಂಧ, ಪ್ರೀತಿ ವಿನಿಮಯದಲ್ಲಿ ಒಂದು ವ್ಯತ್ಯಾಸ ಆಗ್ತಿದೆ. ಆದ ಕಾರಣ ಅವನು ಈ ರೀತಿ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ. ಅಂದ್ರೆ ನಾನ್ ನಿನ್ನನ್ನ ಸಖ್ಯ ರೂಪದಲ್ಲಿ ಅಂದ್ರೆ ಸಖ ಅಂದ್ರೆ ಸ್ನೇಹಿತ ಅಂತ ತಿಳ್ಕೊಂಡು ನಾನ್ ನಿನ್ನ ಹತ್ರ ತುಂಬಾ ಏನಂತೀವಿ ಹುಡುಗಾಟ ಆಡ್ತಾರೆ ಅಂತಾರಲ್ಲ ಸ್ನೇಹಿತರ ಮಧ್ಯೆ, ಆ ರೀತಿ ನಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ದೇವೋತ್ತಮ ಪರಮ ಪುರುಷ. ನೀನು ಕಾಲ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಆ ಘೋರ ರೂಪವನ್ನೆಲ್ಲ ಕಂಡಾಗ ಹೆದರ್ಕೊಂಡು ಅವನು ಹೇಳ್ತಾ ಇದ್ದಾನೆ, ನನ್ನನ್ನ ಕ್ಷಮಿಸು, ನಾನ್ ತಿಳಿದಿರ ಮಾಡಿರೋ ತಪ್ಪುಗಳನ್ನ ಕ್ಷಮಿಸು ಅಂತ ಹೇಳಿ ಬೇಡ್ತಾ ಇದ್ದಾನೆ. ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಮೊದಲಿಗೆ ಭಗವಂತನಿಗೆ ಶರಣಾಗಿ ನಮಸ್ಕಾರ ಮಾಡಿ, ನಂತರ ಅವನ ಸ್ತುತಿಗಳನ್ನ ಮಾಡಿ, ನಂತರ ನಾವು ಮಾಡಿರುವ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳಿ, ಮುಂದೆ ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅಂದ್ರೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವು ಮೊದಲಿಗೆ ಅವನಿಗೆ ಶರಣಾಗ್ಬೇಕು, ಆಮೇಲೆ ಅವನ ಸ್ತುತಿಗಳನ್ನ ಮಾಡ್ಬೇಕು, ನಂತರ ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನ ಬೇಡಬೇಕು, ಆ ನಂತರ ನಾವು ನಮ್ಮ ಒಂದು ವಿನಂತಿಗಳನ್ನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಅರ್ಜುನ ಕೂಡ ವಿನಂತಿಸ್ಕೋತಾ ಇದ್ದಾನೆ, ಭಗವಂತ ನಿನ್ನ ರೂಪ ಅದು ಅದ್ಭುತವಾದದ್ದು, ಅದನ್ನ ನೋಡಿ ಸಂತೋಷ ಆಗಿದೆ, ಅದೇ ಸಮಯದಲ್ಲಿ ನನಗೆ ಹೆದರಿಕೆ ಕೂಡ ಆಗ್ತಿದೆ. ಆದ ಕಾರಣ ನೀನು ದಯವಿಟ್ಟು ನನಗೆ ನಿನ್ನ ಆ ಮೂಲ ರೂಪ, ಅಂದ್ರೆ ನೀನು ಆ 2 ಕೈಗಳ ರೂಪ, ಅದಕ್ಕೂ ಮೊದಲು ಭಗವಂತನ 4 ಭುಜದ ವಿಶ್ವರೂಪವನ್ನು ಕೂಡ ನಾನು ನೋಡ್ಬೇಕು ಅಂತ, ವಿಷ್ಣು ರೂಪವನ್ನು ಕೂಡ ನಾನು ನೋಡ್ಬೇಕು ಅಂತ ಅವನು ಇಷ್ಟಪಡ್ತಾನೆ. ಅದನ್ನ ಅವನು ವಿನಂತಿ ಮಾಡ್ಕೋತಾನೆ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುಬೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಅಂದ್ರೆ ಭಗವಂತನ ವಿಷ್ಣು ರೂಪವನ್ನು ಅವನು ಮೊದಲಿಗೆ ಕಾಣೋದಕ್ಕೆ ಇಷ್ಟಪಡ್ತಾನೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಅಂದ್ರೆ ಯಾರು ಎಂತದೇ ಒಂದು
ಇದನ್ನ ಮಾಡಿದ್ರು ಕೂಡ, ತಪಸ್ಸನ್ನ, ದಾನವನ್ನ, ಯಜ್ಞವನ್ನ ಅಥವಾ ಇನ್ಯಾವುದೇ ರೀತಿಯಲ್ಲೂ ಕೂಡ ವೇದಾಧ್ಯಯನ, ಜ್ಞಾನ ಪಡೆಯುವ ಮೂಲಕ ಕೂಡ ಭಗವಂತನ ಈ ರೂಪವನ್ನ, ವಿಶ್ವರೂಪವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀನು ನೋಡಿದ್ದೀಯಾ. ಯಾಕೆ ಅಂತಂದ್ರೆ ಭಗವಂತನ ಕೃಪೆಯಿಂದ ಅದು ಮಾತ್ರ ಸಾಧ್ಯ. ಮತ್ತೆ ತನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಅದು ಮುಕ್ತಾಯವಾಗಲಿ ಭಕ್ತನೇ, ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ನೀನು ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು ಅಂತ ಹೇಳಿ ಭಗವಂತ ಅವನ ವಿಷ್ಣು ರೂಪವನ್ನು ಮತ್ತೆ ಆ ದ್ವಿಭುಜ ರೂಪವನ್ನು ತೋರಿಸ್ತಾನೆ. ಇಲ್ಲಿ ಸಂಜಯ್ ಮಾತಾಡ್ತಾ ಇದ್ದಾನೆ. ಸಂಜಯ್ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನ ಕೊಟ್ಟನು. ಹೀಗೆ ಅವನು ಹೆದರ್ಕೊಂಡಿದ್ದಂತಹ ಅರ್ಜುನನನ್ನ ಸಮಾಧಾನ ಪಡಿಸ್ತಾ ಇದ್ದಾನೆ. ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಅಂದ್ರೆ ಈಗ ಅವನಿಗೆ ಭಗವಂತನ ಶ್ಯಾಮ ಸುಂದರ ರೂಪವನ್ನ ಕಂಡವನಿಗೆ ಮನಸ್ಸಿಗೆ ಒಂದು ಸಮಾಧಾನ ಆಗ್ತಾ ಇದೆ. ಮತ್ತೆ ದೇವೋತ್ತಮ ಪರಮ ಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸ್ತಾರೆ. ಅಂದ್ರೆ ಇದು ಹೇಗೆ ಅಂತಂದ್ರೆ ಬ್ರಹ್ಮನ ಒಂದು ಕಲ್ಪ, ಒಂದು ದಿನ ಅಂತ ಹೇಳ್ತೀವಿ. ಆ ದಿನದಲ್ಲಿ ಎಷ್ಟು 14 ಜನ ಮನುಗಳು ಬಂದು ಹೋಗ್ತಾರೆ. 14 ಜನ ಮನುಗಳು ಬಂದು ಹೋಗ್ಬೇಕು ಅಂತಂದ್ರೆ ಆ ದಿನದ ಒಂದು ಮಧ್ಯಾಹ್ನ ಅಂತ ಸಮಯ ಅಂತ ಹೇಳ್ತಾರೆ. ಅಂದ್ರೆ 14 ಮನುಗಳು ಅಂತಂದ್ರೆ 7 ಮತ್ತೆ 8 ಮನುಗಳು ಬರುವ ಮಧ್ಯಭಾಗದಲ್ಲಿ ಬರುವಂತಹ ಒಂದು ದಿವ್ಯ ಯುಗ ಅಂತಾರೆ. ಅಂದ್ರೆ 4 ಯುಗಗಳು ಸೇರಿ ಒಂದು ದಿವ್ಯ ಯುಗ ಆಗುತ್ತೆ ಅಂತ. ಆ ದಿವ್ಯ ಯುಗದಲ್ಲಿ ಅಂದ್ರೆ ಬ್ರಹ್ಮನ ಒಂದು ದಿನದಲ್ಲಿ ಮಧ್ಯಾಹ್ನದ ಸಮಯಕ್ಕೆ 1 ಬಾರಿ ಮಾತ್ರನೇ ಕೃಷ್ಣನ ದರ್ಶನ ಆಗುವಂಥದ್ದು. ಅಂದ್ರೆ ಎಲ್ಲಾ ದ್ವಾಪರ ಯುಗದಲ್ಲೂ ಕೃಷ್ಣನ ಅವತಾರ ಅದು ಆಗೋದಿಲ್ಲ. ಈಗ ನಾವೆಲ್ಲರೂ ಕೂಡ ಮಹಾಭಾಗ್ಯ ಮಾಡಿರೋ ಕಾರಣ ನಮ್ಗೆ ಆ ಕೃಷ್ಣನ ಒಂದು ವಿಷಯ ನಮ್ಗೆ ಅದು ತಿಳಿಯುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತ ದರ್ಶನ ಕೊಟ್ಟಂತಹ ಒಂದು ಆ ದಿವ್ಯಯುಗದ ಸಮಯದಲ್ಲಿ ಹುಟ್ಟಿರುವಂತದ್ದು ನಮ್ಮ ಭಾಗ್ಯ ಆಗಿರುತ್ತೆ. ಹಾಗೆ ಯಾರು ಕೂಡ ಅಷ್ಟು ಸುಲಭವಾಗಿ, ದೇವತೆಗಳು, ಮಹರ್ಷಿಗಳು ಯಾರು ಕೂಡ ಭಗವಂತನನ್ನ ಈ ರೂಪವನ್ನ ಕಾಣೋದಕ್ಕೆ ಹಂಬಲಿಸಿದ್ರು ಕೂಡ ಭಗವಂತ ಯಾರಿಗೂ ಕೂಡ ಅವನು ಅಷ್ಟು ಸುಲಭವಾಗಿ ಸಾಧ್ಯನಲ್ಲ. ಅಂದ್ರೆ ಕೃಷ್ಣನನ್ನ ಅವನ ಮೂಲ ರೂಪವನ್ನ ಕಾಣೋದಕ್ಕೆ ಯಾರಿಗೂ ಕೂಡ ಅಂತಹ ಒಂದು ಸುಲಭ ಸಾಧ್ಯ ಅಲ್ಲ. ಅದನ್ನ ನಾವು ತಿಳ್ಕೊಂತಾ ಇದೀವಿ ಅನ್ನೋದು ಕೂಡ ಅದು ನಮ್ಮ ಭಾಗ್ಯ ಅಂತಾನೆ ಹೇಳ್ಬೇಕು. ನಾನು ವಿಶ್ವರೂಪವನ್ನು ಹೇಗೆ ನೋಡಲಿ? ಹರೇ ಕೃಷ್ಣ, ನಾವು ವಿಶ್ವರೂಪವನ್ನ ಹೇಗೆ ನೋಡ್ಬೇಕು ಅಂತ ಕೇಳ್ತಾ ಇದ್ರು. ನಾವು ಈಗಾಗ್ಲೇ ಆ ಶ್ಲೋಕದಲ್ಲಿ ನೋಡಿದ್ದೀವಿ. ಕೃಷ್ಣ ಹೇಳ್ತಾ ಇದ್ದಾನೆ, ವೇದಾಧ್ಯಯನ ಮಾಡುವಂಥದ್ದು, ಜ್ಞಾನವನ್ನ ಬೆಳೆಸ್ಕೊಳ್ಳುವಂಥದ್ದು, ದಾನ ಕೊಡುವಂಥದ್ದು, ತಪಸ್ಸು ಮಾಡುವಂಥದ್ದು ಅಥವಾ ಯಾಗ ಯಜ್ಞಗಳನ್ನ ಮಾಡುವಂಥದ್ದು, ಈ ರೀತಿ ನಾವು ವಿಶ್ವರೂಪವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಶ್ವರೂಪವನ್ನ ಕಾಣ್ಬೇಕು ಅಂತಂದ್ರೆ ನಾವು ಶುದ್ಧ ಭಕ್ತರಾಗಿರ್ಬೇಕು, ಮತ್ತೆ ಭಗವಂತನ ಕೃಪೆ ಇರಬೇಕು. ಹಾಗಿದ್ದಾಗ ಮಾತ್ರನೇ ನಾವು ಅದನ್ನ ನೋಡೋದಕ್ಕೆ ಸಾಧ್ಯ. ಭಕ್ತ್ಯಾತು ಅನನ್ಯ ಶಕ್ಯ ಅಹಂ ಏವಂ ವಿದೋರ್ಜುನ ಜಾತುಂ ದೃಷ್ಟುಂ ಚ ತತ್ವೇನ ಪ್ರವಿಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಇದು ಈ ಅಧ್ಯಾಯದ ಕೊನೆಯ ಶ್ಲೋಕ. ಅರ್ಜುನನಿಗೆ ಕೃಷ್ಣ ಹೇಳ್ತಿರುವಂತದ್ದು ಏಕಚಿತ್ತ ಭಕ್ತಿ ಸೇವೆ, ಅನನ್ಯ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಏಕಚಿತ್ತ ಭಕ್ತಿ ಅಂತಂದ್ರೆ ವಿಚಲಿತವಿಲ್ಲದೆ, ಅಂದ್ರೆ ಬೇರೆ ಯಾವುದೇ ಅನ್ಯ ಅಭಿಲಾಷೆಗಳಿಲ್ಲದೆ ಭಗವಂತನನ್ನ ತೃಪ್ತಿಪಡಿಸುವಂತದ್ದು, ಭಗವಂತನನ್ನ ಪ್ರೀತಿಸುವಂತದ್ದು, ಅಂತಹ ಒಂದು ಭಕ್ತಿಯಲ್ಲಿ ತೊಡಗಿರುವಂತದ್ರಿಂದ ಮಾತ್ರ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೊರತು, ಅವನನ್ನ ನೋಡೋದಕ್ಕೆ ಸಾಧ್ಯವಾಗಿ ಆಗುತ್ತೆ ಹೊರತು, ಹಾಗಿಲ್ದೆ ನಾವು ಅವನ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಬೇರೆ ಮಾರ್ಗದಿಂದ ಸಾಧ್ಯ ಇಲ್ಲ. ಬೇರೆ ಮಾರ್ಗ ಅಂತಂದ್ರೆ ನಾನು ಈಗ ಹೇಳಿದ ಹಾಗೆ ಜ್ಞಾನದಿಂದ ಅಥವಾ ವೇದಾಧ್ಯಯನದಿಂದ ಅಥವಾ ತಪಸ್ಸಿನಿಂದ ಅಥವಾ ದಾನ ಧ್ಯಾನ ಯಾವ್ದ್ರಿಂದಲೂ ಕೂಡ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅವನನ್ನ ದರ್ಶನ ಪಡೆಯೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದನ್ನ ನಾವು
ಮಾಡ್ಬೇಕು ಅಂತಂದ್ರೆ, ನಾವು ಅವನ ರಹಸ್ಯಗಳನ್ನ ತಿಳಿಬೇಕು ಅಂತಂದ್ರೆ ಅದಕ್ಕೆ ನಾವು ಏಕಚಿತ್ತ ಭಕ್ತಿಯನ್ನ ಮಾಡ್ಬೇಕು. ಅಂದ್ರೆ ಅನನ್ಯ ಭಕ್ತಿ ಅಂತಂದ್ರೆ ಭಗವಂತನನ್ನ 100% ಪರಿಪೂರ್ಣವಾಗಿ ಅವನ ಮೇಲೆ ಒಂದು ನಮಗೆ ಆ ಪ್ರೀತಿ ಅನ್ನುವಂಥದ್ದು ಬರ್ಬೇಕು. ಅವನನ್ನು ಬಿಟ್ಟು ಬೇರೆ ಯಾವುದರ ಮೇಲೂ ಕೂಡ ನಮಗೆ ಮನಸ್ಸು ಅದು ವಿಚಲಿತವಾಗಬಾರದು. ಬೇರೆ ಯಾವುದೇ ಒಂದು ಅನ್ಯಾಭಿಲಾಷೆ ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿ ಬೇರೆ ಯಾವುದೇ ರೀತಿಯ ಅಭಿಲಾಷೆಗಳು ಇಲ್ದಿರ ಭಗವಂತನನ್ನ ಮಾತ್ರನೇ ಒಂದು ಜೀವನದ ಪರಮ ಗುರಿಯನ್ನಾಗಿ ಯಾರು ಮಾಡ್ಕೋತಾರೋ ಅಂತವ್ರು ಮಾತ್ರ ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ ಇದ್ದಾನೆ ಭಗವಂತ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಯಸ ಸಮಾಂ ಏತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನನ್ನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಅಂದ್ರೆ ಭಗವಂತನ ಯಾವ ರೀತಿ ನಾವು ಆರಾಧನೆ ಮಾಡಿದ್ರೆ, ಎಂತಹ ಒಂದು ಸ್ವಭಾವ ನಮ್ಮದಾಗಿದ್ರೆ ನಾವು ಭಗವಂತನ ಹತ್ರ ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಾವು ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ. ಇದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬರುವಂತಹ ಶ್ಲೋಕ. ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ ಅಂದ್ರೆ ಬೇರೆ ಯಾವುದೇ ಐಹಿಕ ಇಚ್ಛೆಗಳು ಇಲ್ಲ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅಂತಾರೆ. ಅಂದ್ರೆ ಭಗವಂತನ ಭಕ್ತಿಗೆ ಪೂರಕವಾದ ಜ್ಞಾನ ಬೇಕು. ಕರ್ಮ ಅಂತಂದ್ರೆ ಭಗವಂತನ ಭಕ್ತಿಗೆ ಪೂರಕವಾದಂತಹ ಕೆಲಸಗಳನ್ನೇ ಮಾಡ್ಬೇಕು. ಅಂದ್ರೆ ನಮ್ಮ ಜ್ಞಾನ ಐಹಿಕವಾಗಿ ಯೋಚನೆ ಮಾಡುವಂಥದ್ದು, ಭೌತಿಕವಾಗಿ ಯೋಚನೆ ಮಾಡುವಂಥದ್ದು, ಅಂತಹ ಜ್ಞಾನದಿಂದ ಯಾವ ಪ್ರಯೋಜನನೂ ನಮ್ಗೆ ಸಿಗೋದಿಲ್ಲ. ಅಥವಾ ನಾವು ಯಾವ್ದಾದ್ರು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂತಹ ಕೆಲಸಗಳಿಂದಲೂ ನಮಗೆ ಏನು ಒಳಿತಾಗೋದಿಲ್ಲ. ಯಾವ ಕೆಲಸ ಅಂದ್ರೆ ಭಕ್ತಿ ಕಾರ್ಯ ಮಾಡ್ಬೇಕು. ಯಾವ ಜ್ಞಾನ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನವನ್ನ ಪಡ್ಕೋಬೇಕು. ನಂತರ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನುಶೀಲನಂ ಅಂದ್ರೆ ಭಗವಂತನ ಭಕ್ತಿಗೆ ಅನುಕೂಲಕರವಾದದ್ದನ್ನೇ ಮಾಡಬೇಕು. ಆ ರೀತಿ ಮಾಡುವಂತದ್ದು ಉತ್ತಮವಾದ ಭಕ್ತಿ ಅಂತ ಹೇಳ್ತಾರೆ. ಅಂತಹ ಉತ್ತಮ ಭಕ್ತಿಯನ್ನ ಮಾಡುವಂತಹ ಶುದ್ಧ ಭಕ್ತರು ಯಾರಿದ್ದಾರೆ ಅವರು ಇತರ ಜೀವಿಗಳಿಗೆ ಮಿತ್ರರು. ಅಂದ್ರೆ ಯಾರಿಗೂ ಕೂಡ ಅವರು ಯಾವುದೇ ಒಂದು ಕೆಡುಕನ ಬಯಸೋದಿಲ್ಲ. ಯಾರಿಗೂ ಕೂಡ ಅವರು ಒಂದು ಕೆಟ್ಟ ಪರಿಸ್ಥಿತಿಗೆ ಯಾರನ್ನು ಕೂಡ ಅವರು ಈಡು ಮಾಡೋದಿಲ್ಲ. ಅಂತವರು ಎಲ್ಲರಿಗೂ ಕೂಡ ಮಿತ್ರರಾಗಿರ್ತಾರೆ. ಅಂತವ್ರು ನಿಶ್ಚಯವಾಗಿ ನನ್ನ ಹತ್ರಕ್ಕೆ ಬರ್ತಾನೆ ಅಂತ ಹೇಳಿ ಭಗವಂತ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ. ಈ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಅಧ್ಯಾಯದ ಸಾರಾಂಶ: ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸಿಕೊಳ್ಳುತ್ತಾನೆ. ನಂತರ ಭಗವಾನ್ ಕೃಷ್ಣನು ವಿಶ್ವರೂಪವನ್ನ ವಿವರಿಸ್ತಾನೆ. ಅರ್ಜುನ ನೋಡಿದ ವಿಶ್ವರೂಪದ ಬಗ್ಗೆ ನಾವು ನೋಡ್ತೀವಿ. ಅದರಲ್ಲಿ ಏನೆಲ್ಲ ಕಾಣ್ತಾನೆ ಅಂತ ಸ್ವತಃ ಅರ್ಜುನನೇ ಹೇಳ್ತಾನೆ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವವನ್ನ ತಿಳಿಸ್ತೀವಿ. ನಂತರ ಕೃಷ್ಣನ ಉತ್ತರ ಅಂದ್ರೆ ಅವನು ಕೇಳ್ತಾನೆ ಅರ್ಜುನ ಅನುಭವ ಅಂದ್ರೆ ಅಲ್ಲಿ ಅವನು ಕಾಲರೂಪವನ್ನ ಕಾಣ್ತಾನೆ. ನಂತರ ಅವನು ಅದ್ಭುತ ರಸದಲ್ಲಿ ಅವನು ಪ್ರಶ್ನೆಗಳನ್ನ ಮಾಡ್ತಾನೆ. ಯಾರ್ ನೀನು, ಏನ್ ಮಾಡ್ತಾ ಇದೀಯಾ, ನಿನ್ ಉದ್ದೇಶ ಏನು, ಇಲ್ಲಿ ಏನ್ ನಡೀತಿದೆ ಅಂತ ಎಲ್ಲ ಅವ್ನ್ ಪ್ರಶ್ನೆಗಳನ್ನು ಮಾಡಿದಾಗ ಕೃಷ್ಣ ಅವನ್ಗೆ ಹೇಳ್ತಾನೆ, ನಾನು ಕಾಲ ಮೃತ್ಯುವಾಗಿ ಬಂದಿದ್ದೀನಿ. ಈ ಯುದ್ಧಕ್ಕೆ ಬಂದಿರುವಂತವ್ರು ಎಲ್ಲರೂ ಕೂಡ ಪಾಂಡವರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಸಾಯ್ತಾರೆ ಅನ್ನೋದನ್ನೆಲ್ಲ ಅವನು ತಿಳಿಸ್ಕೊಡ್ತಾನೆ. ನಂತರ ಹೇಳ್ತಾನೆ, ಅರ್ಜುನ ನೀನು ಇಲ್ಲಿ ನಿಮಿತ್ತ ಮಾತ್ರ. ಇವರೆಲ್ಲರೂ ಕೂಡ ನನ್ನ ಯೋಜನೆಯಲ್ಲಿ ಈಗಾಗ್ಲೇ ಹತರಾಗ್ಬಿಟ್ಟಿದ್ದಾರೆ. ನೀನ್ ಅನ್ಕೋಬೇಡ ನೀನೇ ಅವ್ರನ್ನ ಕೊಲ್ತಾ ಇದೀಯ ಅಂತ. ನೀನು ಇಲ್ಲಿ ಒಂದು ಸಾಧನ ಮಾತ್ರನೇ ಅಂತ ಇಲ್ಲಿ ಹೇಳ್ತಾನೆ. ಅರ್ಜುನ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ. ಯಾವ ರೀತಿ ಪ್ರಾರ್ಥನೆಗಳನ್ನ ಮಾಡ್ಬೇಕು ಅಂತ ನಮಗೂ ತಿಳಿಸ್ತಾನೆ. ಶರಣಾಗತಿ, ನಮಸ್ಕಾರ ಮಾಡುವಂಥದ್ದು, ಸ್ತುತಿಗಳನ್ನ ಮಾಡುವಂಥದ್ದು, ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳುವಂಥದ್ದು, ನಂತರ ವಿನಂತಿಗಳನ್ನ ಮಾಡುವಂಥದ್ದು. ನಾವು ಆ ರೀತಿ ಮಾಡೋದಿಲ್ಲ. ನೇರವಾಗಿ ಹೋಗಿ, ಅದು ವಿನಂತಿ ಕೂಡ ಆಗಿರೋದಿಲ್ಲ, ನೇರವಾಗಿ ಹೋಗಿ ಆದೇಶಗಳನ್ನ ಕೊಡ್ತೀವಿ. ದೇವಸ್ಥಾನಕ್ಕೆ ಹೋದ್ರಿ ಏನ್ ಮಾಡಿದ್ರೆ ಏನ್ ಕೇಳ್ಕೊಡ್ರಿ ದೇವ್ರ ಹತ್ರ ಅಂತ ಹೇಳೋದು. ಹೋಗೋದೇ ಅಲ್ಲಿಗೆ ಏನಾದ್ರೂ ಕೇಳ್ಕೊಳ್ಳೋದಕ್ಕೋಸ್ಕರ ಅನ್ನೋ ರೀತಿ. ಆ ರೀತಿ ಪ್ರಾರ್ಥನೆಗಳನ್ನ ಮಾಡುವಂಥದ್ದು ಅಲ್ಲ. ಪ್ರಾರ್ಥನೆಗಳಂದ್ರೆ ಈ ರೀತಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅರ್ಜುನನ ಮೂಲಕ ನಾವು ತಿಳ್ಕೊತೀವಿ. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಸೇವೆ ಬೇಕು. ಕೃಷ್ಣನನ್ನ ನಾವು ನೋಡ್ಬೇಕು ಅಂತಂದ್ರೆ ಅದು ಅನನ್ಯ ಭಕ್ತಿಯಿಂದ ಮಾತ್ರ ಸಾಧ್ಯ. ಏಕಚಿತ್ತ ಭಕ್ತಿಯಿಂದ ಮಾತ್ರ ಅವನನ್ನ ಕಾಣ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅವನನ್ನ ಯಾರಿಂದಲೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಅವನನ್ನ ಕಾಣ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರಲ್ಲಿ ಕೇಳ್ಬೋದು. ಎಲ್ಲರಲ್ಲೂ ಮೊದಲಿಗೆ ಒಂದು ಸಾರಿ, ತುಂಬಾ ಸಾರಿ, ಇಲ್ಲಿ ವಿಪರೀತ ನೆಟ್ವರ್ಕ್ ಇಶ್ಯೂ ಆಯ್ತು. ಇವತ್ತು ಕ್ಲಾಸ್ ಅದು ಹೇಗೋ ಹಾಗೂ ಹೀಗೆ ಮುಗ್ದಿದೆ ಅಂತ ಅನಿಸ್ತಿದೆ. ಎಲ್ಲರಿಗೂ ಕೂಡ ತುಂಬಾನೇ ಡಿಸ್ಟರ್ಬ್ ಆಗಿದೆ ಅನ್ಕೋತೀನಿ, ಕ್ಷಮಿಸ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ನಾನ್ ಸಪೋರ್ಟ್ ಮಾಡಕ್ ಆಗಿಲ್ಲ, ಹೊರಗಡೆ ಬಂದ್ಬಿಟ್ಟಿದೀನಿ, ಒಂದು ಇಂಪಾರ್ಟೆಂಟ್ ವರ್ಕ್. ಅದು ಸಮಯ ಆಗಿರುತ್ತೆ ಮಾತಾಜಿ. ಅಂತ ಟೈಮ್ ಅಲ್ಲಿ ಏನು ಮಾಡಕ್ ಆಗೋದಿಲ್ಲ. ಇವತ್ತು ನನ್ ಟೈಮ್ ಆಗಿದೆ ಅಷ್ಟೇ. ಹಂಗೋ ಹಿಂಗೋ ಹೇಗೋ ಮುಗೀತು ಅಂತಾರ ಅನಿಸ್ತಾ ಇದೆ. ಮಾತಾಜಿ ಅದ್ ಅಟೆಂಡೆನ್ಸ್ ಹಾಕಿದ್ರ ಮಾತಾಜಿ? ಹಾಕಿದೀನಿ ಮಾತಾಜಿ, 2 ಸತಿ ಹಾಕಿದೀನಿ. ಈಗ Okay, ಇನ್ನೊಂದು ಮಾತಾಜಿ. ಹಾಕ್ತೀನಿ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ತೊಂದ್ರೆ ಆಯ್ತು ನನ್ನಿಂದ. ನಿಮ್ಮಿಂದ ಅಂತಲ್ಲ ಮಾತಾಜಿ, ನನ್ಗೆ ಇವತ್ತು ಆಗ್ಬೇಕು ಅಂತಿತ್ತು ಅಷ್ಟೇ. ಮಾತಾಜಿ ತುಂಬಾ ಮಳೆ ಬೇರೆ ಬರ್ತಿದೆ, ಬೆಳಿಗ್ಗೆಯಿಂದ ಬಿಡುವೇ ಇಲ್ಲ ಮಾತಾಜಿ ಮಳೆ. ಇಲ್ಲೂನು ಮಾತಾಜಿ, ಇಲ್ಲೂ ನೆಟ್ವರ್ಕ್ ಇಲ್ಲ, ಹೋಗ್ತಾನೆ ಇದೆ. ಕೊನೆಗ್ ಫೋನೇ ಆಯ್ತು ನೋಡಿ. ಅದು ಕೂಡ ಅದು ಲೈವ್ ಅಲ್ಲಿ ಏನು ನನಗ್ ಸಿಗ್ತಾ ಇಲ್ಲ ಅದು ಯೂಟ್ಯೂಬ್ನು. ಯೂಟ್ಯೂಬ್ ಅದೆಲ್ಲ ಮಾಡ್ತಿದ್ದೀರಲ್ಲ, ಯೂಟ್ಯೂಬ್ ಲೈವ್ ಅಲ್ಲಿ. ಹೌದು ಮಾತಾಜಿ. ಹರೇ ಕೃಷ್ಣ. ಓಕೆ ಶಂಕರ್ ಪ್ರಭುಜಿ, ನಾನು ಲೀವ್ ಆಗ್ತೀನಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.